ಇವತ್ತು SIR ಪ್ರಕ್ರಿಯೆ ನಮ್ಮ ರಾಜ್ಯ ಅಂತ ನಡೀತಾ ಇದೆ. SIR ಪ್ರಕ್ರಿಯೆಯಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಜನರಿಗೆ ಗೊಂದಲ. SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವಂತಹ BLOಗಳಿಗೆ ಒತ್ತಡ, ಮಾನಸಿಕ ಹಿಂಸೆ ಆಗುವಂತಹ ಕಾರ್ಯಕ್ರಮ ನಡೀತಾ ಇದೆ. ಈಗಾಗಲೇ ಚುನಾವಣಾಧಿಕಾರಿಗಳ ಒತ್ತಡದಿಂದಾಗಿ ಈ ರಾಜ್ಯದಲ್ಲಿ 4 ಜನ BLOಗಳು ಮೃತಪಟ್ಟಿದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ SIR ಪ್ರಕ್ರಿಯೆಯಲ್ಲಿ ಒತ್ತಡ ತಂತ್ರ, ಜನರಿಗೆ ಗೊಂದಲ ಮೂಡಿಸುವಂಥದ್ದು, ಜನರಲ್ಲಿ ಆತಂಕಕ್ಕೆ ಒಳಪಡಿಸುವಂಥ ಪ್ರಕ್ರಿಯೆಯಲ್ಲಿ ಇವತ್ತು ನಮ್ಮ ಚುನಾವಣಾ ಆಯೋಗ ಇವತ್ತು ಯಾರದೋ ನಿರ್ದೇಶನ ಗೊತ್ತಿದೆ ನಿಮಗೆ ಮಾಡುವಂಥ ಕಾರ್ಯಕ್ರಮ ಆಗ್ತಾ ಇದೆ. ಇವತ್ತು ಜನರು ತಮ್ಮ ಮತವನ್ನು ಕಳ್ಕೊಳ್ಳುವ ಭೀತಿಯಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷ ಮತದಾರರು ಹಕ್ಕನ್ನು ಕಳ್ಕೊಳ್ಳುವಂಥ ಅವಕಾಶ ಆಗಿದೆ. ಬಿಹಾರದಲ್ಲಿ 40 ಲಕ್ಷ ಮತದಾರರ ಹಕ್ಕನ್ನು ಕಳ್ಕೊಳ್ಳುವಂಥ ಅವಕಾಶ ಆಗಿದೆ. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟು 6 ಕೋಟಿ ಮತದಾರರು ಇವತ್ತು ಮತದಾನ ಹಕ್ಕನ್ನು ಕಳ್ಕೊಳ್ಳುವಂಥ ಕಾರ್ಯಕ್ರಮ SIR ಮೂಲಕ ಆಗಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಚುನಾವಣಾ ಆಯೋಗ ಈ SIR ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ 22,000ರಿಂದ 30,000 ಮತವನ್ನ ಡಿಲೀಟ್ ಮಾಡುವ ಕಾರ್ಯಕ್ರಮದಲ್ಲಿ ಇವತ್ತು SIR ಅನ್ನು ನಡೆಸ್ತಾ ಇದ್ದಾರೆ. ಯಾರು ರಾಮನ ಹುಂಡಿ ಕದ್ರು ಅವರು ಈಗ ಮತವನ್ನು ಕದಿಲಿಕ್ಕೆ ಹೊರಟಿದ್ದಾರೆ. ಅರ್ಥ ಆಯ್ತು ನಿಮಗೆ? ಯಾರು ಅಂತಲ್ಲಿ ಯಾವ ಶಕ್ತಿ ಏನಂತ ನಾನು ಹೇಳಬೇಕು ಅಂತಿಲ್ಲ. ಇವತ್ತು SIR ಪ್ರಕ್ರಿಯೆ ಮಾಡುವಾಗ ಜನರಿಗೆ ಅವೇರ್ನೆಸ್ ತರಬೇಕಾ ಬೇಡ? ಜನರಿಗೆ ಅದರ ಮಾಹಿತಿ ಕೊಡಬೇಕಾ ಬೇಡ? SIR ಪ್ರಕ್ರಿಯೆಯಲ್ಲಿ ಈ ತರ ಮಾಡ್ತಾ ಇದ್ದೇವೆ, ಇಂಥ ಡಾಕ್ಯುಮೆಂಟ್ ಬೇಕು, ಈ ತರ ಮಾಡಬೇಕು, ಈ ತರ ಮಾಡ್ತಾ ಇದ್ದೇವೆ ಅಂತ ವಿಚಾರದಲ್ಲಿ ಜನರಿಗೆ ಅವೇರ್ನೆಸ್ ಕೊಡುವಂತ ಕೆಲಸವನ್ನ ಚುನಾವಣೆ ಆಗಿ ಮಾಡಬೇಕು. ಅವ್ರ ಧರ್ಮ. ಯಾವುದೇ ಒಂದು ಅವೇರ್ನೆಸ್ ಮಾಡಿಲ್ಲ, ಕಾಟಾಚಾರಕ್ಕೆ ಪೊಲಿಟಿಕಲ್ ಪಾರ್ಟಿ ಒಂದು ಮೀಟಿಂಗ್ ಒಂದು ಕರೆದರೆ ಅಷ್ಟೇ. ಪೊಲಿಟಿಕಲ್ ಪಾರ್ಟಿಯ ಮೀಟಿಂಗ್ ನಲ್ಲಿ ಕೂಡ ಸರಿಯಾದ ಮಾಹಿತಿಯನ್ನ ಕೊಟ್ಟಿಲ್ಲ. ಇವತ್ತು BLOಗಳು ಜೂನ್ 30ರಿಂದ 29ರ ಒಳಗೆ ಈ SIR ಪ್ರಕ್ರಿಯೆಯಲ್ಲಿ ಒಂದು ಹಂತದ ಕಾರ್ಯಕ್ರಮ ಮುಗೀತದೆ. ಜೂನ್ 30ರಿಂದ ಪ್ರತಿಯೊಂದು ಮನೆಗೆ ಯಾರು ಮತದಾರರಿದ್ದಾರೆ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡಬೇಕು ಅಂತ ಕೊಡುವಂಥದ್ದು. ಎನ್ಯುಮರೇಷನ್ ಫಾರ್ಮ್ ಅನ್ನ 21ರ ಒಳಗೆ ಅವರು ಸಲ್ಲಿಕೆ ಮಾಡುವಂಥದ್ದು. ತರಾತುರಿಯಲ್ಲಿ ಇವತ್ತು 1 ತಿಂಗಳ ಕಾಲಾವಕಾಶದಲ್ಲಿ ಇಡೀ ರಾಜ್ಯದ 6-7 ಕೋಟಿ ಜನರ ಇವತ್ತು ಎಷ್ಟು ಮತದಾರರಿದ್ದಾರೆ ಅವರ ಎನ್ಯುಮರೇಷನ್ ಫಾರ್ಮ್ ಅನ್ನ BLOಗಳು ಮನೆ ಮನೆಗೆ ಹೋಗಿ ತಲುಪಿಸಬೇಕು. ನಂತರ ಅದನ್ನ ಸಂಗ್ರಹ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು 6 ತಿಂಗಳಾದ್ರೂ ಆಗುದಿಲ್ಲ. ಆದ್ರೆ 6 ತಿಂಗಳ ಕಾಲಾವಕಾಶ ಕೊಡಬೇಕಿತ್ತು. 1 ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ತರಾತುರಿಯಲ್ಲಿ ಅವಸರದಲ್ಲಿ ಇವತ್ತು ಮಾಡುವಂತ ವಿಚಾರವನ್ನು ಮಾಡಿದ್ದೇನೆ. ನಮಗೆ ನನ್ನ ಮಾಹಿತಿ ಪ್ರಕಾರ ಕೆಲವು BLOಗಳಿಗೆ, ಹೆಚ್ಚಿನ BLOಗಳಿಗೆ ಯಾವ ರೀತಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಬೇಕು, ಯಾವ ರೀತಿ ಮತದಾರರ ಅವರಿಗೆ ಮಾಹಿತಿ ಕೊಡಬೇಕು ಎಂಬ ತರಬೇತಿಯಲ್ಲೇ ಸರಿಯಾಗಿ ಕೊಟ್ಟಿಲ್ಲ. ಒಂದು ಕಡೆ BLOಗಳಲ್ಲಿ ಯಾರಲ್ಲ BLOಗಳು ಇರುವಂತಹದ್ದು ಹೆಚ್ಚಿನವರು ಅಂಗನವಾಡಿ ಟೀಚರ್ಸ್. ಎಷ್ಟು ಜನ ಇದ್ದಾರೆ ಅಂತೇಳಿ 220 ಪುತ್ತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 221 ಇದು ಮತಗಟ್ಟೆ ಇದೆ. ಅದರಲ್ಲಿ 221 BLOಗಳು ಬೇಕು. ಅದರಲ್ಲಿ ಅಂಗನವಾಡಿ ಟೀಚರ್ 154 ಜನ ಇದ್ದಾರೆ. ಸ್ಕೂಲ್ ಟೀಚರ್ 45. ಬೇರೆ ಯಾವ ಇಲಾಖೆಯವರು ಕೂಡ BLO ಆಗಿ ಇಲ್ಲ. ಅಂಗನವಾಡಿ ಟೀಚರ್ ಕ್ವಾಲಿಫಿಕೇಶನ್ ಏನಿದೆ ನಿಮಗೆ ಗೊತ್ತಿದೆ. ಕೆಲವರು ರಿಟೈರ್ಡ್ ಸ್ಟೇಜ್ ಅಲ್ಲಿ ಇದ್ದಾರೆ. ಕೆಲವರಿಗೆ ಈ ಆ್ಯಪ್ ಎಲ್ಲ ಹೇಗೆ ಯಾವ ತರ ಮಾಡಬೇಕಂತ ಗೊತ್ತಿರುವುದಿಲ್ಲ. ಅಪ್ಲೋಡ್ ಮಾಡೋದಾಗೆ ಇದು ಮಾಡೋದಕ್ಕೆ ಗೊತ್ತಿರುವುದಿಲ್ಲ. ಈ ತರದ ಒಂದು ವ್ಯವಸ್ಥೆಯಲ್ಲಿ BLOಗಳನ್ನ ಮಾಡಿ ಇವತ್ತು ಅವ್ರಿಗೆ ಒತ್ತಡ ತಂತ್ರವನ್ನ ಹಾಕಿ ಇವತ್ತು ಒಟ್ಟಾರೆ ಇದರ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲರೂ ತಪ್ಪಾಗಿ ಆ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಬೇಕು. ಆ ಮೂಲಕ ಅವರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಬೇಕು. ಇನ್ನೊಂದು, ಈ ಒತ್ತಡ ತಂತ್ರ ಮಾಡುವಾಗ ಆ ಸಮಯಕ್ಕೆ ಸರಿಯಾಗಿ ಮತದಾರರು ಎನ್ಯುಮರೇಷನ್ ಫಾರ್ಮ್ ಕೊಡದ ರೀತಿಯಲ್ಲಿ ಮಾಡುವಂತ ತಂತ್ರಗಾರಿಕೆಯನ್ನು ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇದೆ. ಮತದಾರರ ದಿನ ಅಂತ ಹೇಳುವಂತ ಸಂದರ್ಭದಲ್ಲಿ, ಮತದಾನ ಹಕ್ಕಿನ ದಿನ ಅಂತ ಹೇಳುವಾಗ ಎಲ್ಲ ಕಡೆ ಹೋಗಿ ಎಲ್ಲ ಕಾಲೇಜುಗಳು, ಎಲ್ಲ ಸಂಘ ಸಂಸ್ಥೆಗಳಲ್ಲಿ
ಅವರು ಆ ಮತದಾನ ಹಕ್ಕಿನ ದಿನ ಅಂತ ಹೇಳುವಂತ ಆಚರಣೆ ಮಾಡುವಂತ ಅವೇರ್ನೆಸ್ ಪ್ರೋಗ್ರಾಮ್ ಕೊಡುವಂತದ್ದು ನೋಡಿದ್ದೇವೆ ಹಿಂದೆ. ಆದ್ರೆ ಒಂದೇ ಒಂದು SIR ಪ್ರಕ್ರಿಯೆ ಬಗ್ಗೆ ಒಂದೇ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಬೇಡ. ಒಂದು ಮಾಧ್ಯಮದಲ್ಲಿ ಕೂಡ ಹಲವಾರು ಗೊಂದಲಗಳಿವೆ. ಇವತ್ತು ಕೂಡ ಎಜುಕೇಟೆಡ್ ಕೂಡ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಈ ಒಂದು ಪ್ರಕ್ರಿಯೆಯಲ್ಲಿ ಯಾವ ತರ ತುಂಬಬೇಕು, ಯಾವ ತರ ನಾವು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು, ಯಾವ ರೀತಿ ಇರಬೇಕು ಎಂಬ ವಿಷಯದಲ್ಲಿ ಇವತ್ತು ಎಜುಕೇಟೆಡ್ ಕೂಡ ಅರ್ಥ ಆಗ್ತಾ ಇಲ್ಲ. ಆದ್ರೂ ಇವತ್ತು ಯಾವುದೇ ಒಂದು ಪತ್ರಿಕೆ ಪ್ರಕಟಣೆ ಆಗಲಿ, ಯಾವುದೇ ಒಂದು ಮಾಹಿತಿ ಕೊಡುವಂತ ಕೆಲಸವನ್ನ ಇವತ್ತು ಚುನಾವಣಾ ಆಯೋಗ ಮಾಡ್ತಾ ಇಲ್ಲ, ಚುನಾವಣಾ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, BLAಗಳಿದ್ದಾರೆ. ಎಲ್ಲ ಪೊಲಿಟಿಕಲ್ ಪಾರ್ಟಿಯ BLAಗಳು ಪ್ರತಿಯೊಂದು ಬೂತ್ಗಳಿಗೆ ಬೂತ್ ಲೆವೆಲ್ ಏಜೆಂಟ್ಗಳಿದ್ದಾರೆ. ಅವರಿಗೂ ಕೂಡ ಸರಿಯಾದ ತರಬೇತಿ ಕೊಟ್ಟಿಲ್ಲ. ನಿಜವಾಗಿ BLO BLAಗಳನ್ನ ಎಲ್ಲ ರಾಜಕೀಯ ಪಕ್ಷದ BLAಗಳನ್ನ ಸೇರಿಸಿ ತರಬೇತಿ ಕೊಡಬೇಕಿತ್ತು. ನೋಡಿ, SIR ಪ್ರಕ್ರಿಯೆ ಹೀಗೆ ಆಗ್ತಾ ಇದೆ, ಈ ತರ ಮಾಡ್ತಾ ಇದ್ದೇವೆ, ನೀವು BLAಗಳಿಗೆ ಕೂಡ ತರಬೇತಿ ಕೊಡಬೇಕು, BLOಗಳಿಗೆ ಸಮರ್ಪಕವಾದಂತಹ ಮಾಹಿತಿ ಕೊಡಬೇಕಿತ್ತು. ಯಾವುದಿಲ್ಲ, ಎಲ್ಲ ಗೊಂದಲ ಮಾಡಿಕೊಳ್ಳೋ ರೀತಿಯಲ್ಲಿ ಇವತ್ತು ಚುನಾವಣೆ ಈ ಒಂದು SIR ಪ್ರಕ್ರಿಯೆ ಮಾಡುವಂಥದ್ದು ಇಷ್ಟು ಅವಸರ ಯಾಕೆ? ನಾನು ಕೆಲವು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಅವರಿಗೆಲ್ಲ. ಈಗ ಅದರೊಟ್ಟಿಗೆ ಕಳೆದ ನವೆಂಬರ್ನಿಂದ ಜೂನ್ 30ರವರೆಗೆ ಮ್ಯಾಪಿಂಗ್ ಕಾರ್ಯ ಆಗಿದೆ. 2002ರ ಮತದಾರರ ಪಟ್ಟಿಗೆ ಮತ್ತು 2025ರ ಮತದಾರರ ಪಟ್ಟಿಯಲ್ಲಿ ಮ್ಯಾಪಿಂಗ್ ಮಾಡೋದು, ಟ್ಯಾಲಿ ಬರ್ತದ ಅಂತೇಳಿ ಅಲ್ಲಿ ಕೂಡ ಸಮಸ್ಯೆ ಇದೆ. ಈಗ ಅಂಕಿಅಂಶ ಪ್ರಕಾರ ಇಡೀ ರಾಜ್ಯದಲ್ಲಿ ಮ್ಯಾಪಿಂಗ್ ಮುಗಿಸಿ 91.3% ಜನರದ್ದು ಮ್ಯಾಪಿಂಗ್ ಆಗಿದೆ. ಇದು ಚುನಾವಣಾ ಆಯೋಗದೇ ಅಂಕಿಅಂಶ. ಇಡೀ ರಾಜ್ಯದ ಮತದಾರರಲ್ಲಿ 91.3% ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಆದ ಬಳಿಕ ಪುನಃ SIR ಯಾಕೆ? ಮ್ಯಾಪಿಂಗ್ ಆದ ಎಲ್ಲಾ ಡೇಟಾಗಳು ಅವ್ರ ಹತ್ರ ಇದೆ. ಮ್ಯಾಪಿಂಗ್ ಮಾಡುವಾಗ ಹಿಂದೆ ಇದ್ದ 2002ರ ಮತದಾರರ ಪಟ್ಟಿಗೆ ಮತ್ತೆ ಇದಕ್ಕೆ ತಾಳೆ ನೋಡ್ಬೇಕು ಇದೆ ಅಂತೇಳಿ 93. ಇನ್ನು ಉಳಿದವರಿಗೆ ಬೇಕಾದ್ರೆ SIR ಮಾಡ್ಬೋದಿತ್ತು. ಯಾರೆಲ್ಲ ಮ್ಯಾಪಿಂಗ್ ಇಲ್ಲ, ಯಾರೆಲ್ಲ ಉಳ್ಕೊಂಡಿದ್ದಾರೆ, ಹೊರಗೆ ಉಳ್ಕೊಂಡಿದ್ದಾರೆ, ಯಾರೆಲ್ಲ ಈ ಮ್ಯಾಪಿಂಗ್ ಅಲ್ಲಿ ಎಷ್ಟು 10% ಇಲ್ಲ 7% ಜನ ಇವತ್ತು ಯಾರಿದ್ದಾರೆ, ಅವರಿಗೆ 12.75 ಲಕ್ಷ ಜನ ಇವತ್ತು ಈ ಮತದಾರರ ಪಟ್ಟಿಯಿಂದ ಹೊರಗುಳಿದ್ದಾರೆ ರಾಜ್ಯದಲ್ಲಿ. ಅವರಿಗೆ ಮಾತ್ರ SIR ಪ್ರಕಾರ SIR ಮ್ಯಾಪಿಂಗ್ 2002ರಲ್ಲಿ SIR ಆಗಲಿಲ್ಲ, IR ಆಗಿದೆ. ಪ್ರತಿ ವರ್ಷ ಸಮ್ಮರ್ ರಿವಿಷನ್ ಆಗ್ತದೆ. ಇಡೀ 77 ವರ್ಷದ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಬಳಿಕ SIR ಆಗುವುದು ಪ್ರಥಮ ಬಾರಿಗೆ ಇಡೀ ದೇಶಾದ್ಯಂತ. IR ಅಂದ್ರೆ ಮನೆ ಮನೆಗೆ ಹೋಗಿ ಅವ್ರು ಕೊಟ್ಟಂತ ಮಾಹಿತಿ ಆಧಾರದಲ್ಲಿ ಅವ್ರು ಇದ್ದಾರ ಅಂತೇಳಿ ಮನೆ ಪಟ್ಟಿ ಮಾಡುವಂಥದ್ದು, ಮತದಾರರ ಪಟ್ಟಿ ಇಂದಿನ ಕ್ರಮ. 2002ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಮನೆ ಮನೆಗೆ ಹೋಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ದಾರೆ. ಆ ಇದ್ದ ಮತದಾರರ ಪಟ್ಟಿಯನ್ನು ನೋಡಿ ಅದರಲ್ಲಿ ಮರಣಪಟ್ಟವರು, ವಲಸೆ ಹೋದವರು ಡಿಲೀಟ್ ಮಾಡುವಂಥದ್ದು, ಮತ್ತೊಬ್ಬರಿಗೆ ಸೇರಿಸುವಂಥದ್ದು, ಮತ್ತೊಬ್ಬರಿಗೆ ಸೇರಿಸುವಂಥ ವ್ಯವಸ್ಥೆ ಆಗಿದೆ. 2002ರಲ್ಲಿ ಯಾರು ಅವತ್ತು ಮನೆಯಲ್ಲಿ ಬೀಗ ಹಾಕಿದಾರ, ಯಾರು ಇವರ ಟೀಚರ್ಗಳು ಹೋಗಿದಾರ, ಆಗ ಯಾರು ಮಾಹಿತಿ ಸಿಕ್ಕಿಲ್ವೋ ಅವರು ಹೊರಗುಳಿದಿದ್ದಾರೆ 2002ರಲ್ಲಿ. ಅಂತವರನ್ನ ಇವತ್ತು ಮ್ಯಾಪಿಂಗ್ ಆಗ್ತಾ ಇಲ್ಲ. 2002ರಲ್ಲಿ ಏನೋ ಇವರ ಚುನಾವಣಾ ಆಯೋಗದ ಮಿಸ್ಟೇಕಿನಲ್ಲಿ ಅಥವಾ ಅಧಿಕಾರಿಗಳು ಮಾಡಿದ ಮಿಸ್ಟೇಕಿನಲ್ಲಿ ಏನು ಅಲ್ಲಿ ಬಾಕಿ ಆದ್ರ, ಎಲ್ಲರೂ ವಲಸೆಗೆ ಹೋದವರು ಅಥವಾ ಬೇರೆ ಟೂರ್ ಹೋಗಿದ್ರು ಅಥವಾ ಮನೆ ಬದಲಾವಣೆ ಮಾಡಿದ್ರೆ ಅಂತವರ ಹೆಸರು ಈಗಲೂ ಕೂಡ ಕೆಲವರಿಗೆಲ್ಲ ಒದ್ದಾಡ್ತಾ ಇದ್ದಾರೆ. ಅವರನ್ನು ಇದಕ್ಕೆ ಮ್ಯಾಪಿಂಗ್ ಮಾಡ್ತಾ ಇಲ್ಲ. ಈ 7% ಜನ ಅಂತವ್ರು ಇರುವುದು. ಈಗ ಒಮ್ಮೆ ಮ್ಯಾಪಿಂಗ್ ಮಾಡಿದ ನಂತರ ಈ SIR ಯಾಕೆ? ಇವತ್ತು SIRಗೆ ಬೇಕಾಗಿ ಇವತ್ತು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ನೀವು 2002ರ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಎಪಿಕ್ ನಂಬರ್ ಹಾಕ್ಬೇಕು ಅಂತ ಹೇಳಿದ್ರೆ ಎಲ್ಲಿ ಹುಡುಕಾಡೋದವರು? ಈಗ ಹಳ್ಳಿಯಲ್ಲಿ ಇರುವಂತಹ ಬಡವನಿಗೆ, ದಲಿತನಿಗೆ ಅಲ್ಲ, ಎಲ್ಲ ಧರ್ಮದಲ್ಲಿ ಬಡವರು ಇರ್ತಾರೆ. ಅನಕ್ಷರಸ್ಥರಿಗೆ ಏನು ಇದರ ಬಗ್ಗೆ ಮಾಹಿತಿ ಇಲ್ಲದವರು ಅವ 2002ರ ಮತದಾರರ ಪಟ್ಟಿಯನ್ನು ಹುಡುಕುದು ಎಲ್ಲಿ? ಈಗಾಗಲೇ ಮ್ಯಾಪಿಂಗ್ ಆಗಿದೆ, ಅದನ್ನು ಇಟ್ಟುಕೊಂಡು ಉಳಿದವರನ್ನು ಮಾಡಬೇಕಿತ್ತು, ಅಥವಾ ಮ್ಯಾಪಿಂಗ್ ಆದ ಡಿಟೇಲ್ ಅನ್ನ ಈ ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಅವರು ಕೊಡಬೇಕಿತ್ತು. ಈಗ 2002ರ ವೆಬ್ಸೈಟ್ ಅಲ್ಲಿ ಇರುವುದು, ಅವರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ 2002 ಟ್ರೋಲ್ ಮಾಡುವಾಗ ಫಾಸ್ಟ್ ಓಡ್ತದೆ. ಅದು ಕೆಲವು ಪೇಜೇ ಇಲ್ಲ, ಕೆಲವು ಪೇಜ್ ಸಿಗ್ತಾ ಇಲ್ಲ, ಕೆಲವು ಬೂತ್ ಸಿಗ್ತಾ ಇಲ್ಲ.
ಮತ್ತೆ ಹಳ್ಳಿಗಳಲ್ಲಿ ವೆಬ್ಸೈಟ್ ಇರ್ತದೆ ಅವ್ರ ಹತ್ರ. ಈಗ ಅಲ್ಲೆಲ್ಲೇ ಬೂತ್ ಲೆವೆಲ್ ಆಫೀಸರ್ಸ್ ಇದ್ದಾರೆ BLOಗಳ ಹತ್ರ, ಅವ್ರ ಹತ್ರ ಆ್ಯಪ್ ಇದೆ. ಅವರಲ್ಲಿ 2002ರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅವ್ರದ್ದು ಸಂಬಂಧಪಟ್ಟ ಆ ಬೂತಿಗೆ ಸಂಬಂಧಪಟ್ಟದ್ದು ಮಾತ್ರ, ಇಡೀ ಬೇರೆ ಬೂತಿಗೆ ಕೊಡುದಿಲ್ಲ. ಈಗ ಬಂಟ್ವಾಳ ಬೂತಿನ ಒಂದು SIR ಅಲ್ಲಿ ಅವನು 2002ರಲ್ಲಿ ಹುಡುಕಬೇಕಿದ್ರೆ ಅವ ಬಂಟ್ವಾಳದ BLO ಹುಡುಕ್ಬೇಕು, ಅಲ್ಲಿ ಹೋಗಿ ಹುಡುಕಬೇಕು, ಅಥವಾ ವೆಬ್ಸೈಟ್ ಹುಡುಕ್ಬೇಕು. ಈ ಕೇಂದ್ರದ BJP ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಮನುಷ್ಯರನ್ನ, ಜನರನ್ನ ಬೀದಿಯಲ್ಲಿ ನಿಲ್ಲಿಸುವಂತ ಕೆಲಸ ಆಗಿದೆ. ಇವತ್ತು ನೋಟು ಬ್ಯಾನ್ ಇಂದಾಗಿ ಬೀದಿ ನಿಲ್ಲಿಸುವಂತ ಕೆಲಸ, GST ದಾಗಿ ಬೀದಿಯಲ್ಲಿ ನಿಲ್ಲುವ ಕೆಲಸ ಆಗಿದೆ, ಎಲ್ಲದರಲ್ಲೂ ಬೀದಿ ನಿಲ್ಲಿಸುವಂತ ಕೆಲಸ ಆಗಿದೆ. SIR ಮಾಡುವ ಮೂಲಕ ಇವತ್ತು ಜನರನ್ನ ಬೀದಿಯಲ್ಲಿ ನಿಲ್ಲಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ನಾನು ಬೆಳಿಗ್ಗೆ ಒಂದು BLO ಹತ್ರ ನಾನು ಕೇಳೋದವ್ರು ಹೇಳ್ತಾರೆ, ನನಗೆ ಒಂದು 200-300 ಜನ ಪತ್ತೆನ ಗೊತ್ತಾಗುದಿಲ್ಲ ಸರ್, ಎಲ್ಲಿ ಮನೆ ಇದೆ ಅಂತ ಗೊತ್ತಿಲ್ಲ, ಅವ್ರು ನಮಗೆ ಹುಡುಕಾಡಕ್ಕೆ ಸಿಗ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ, ಅವ್ರು ಸಿಗ್ತಾ ಇಲ್ಲ ಅಂತೇಳಿ. ಮ್ಯಾಪಿಂಗ್ ಮಾಡಿದವ್ರದ್ದೇ ಅವರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ, ಇವತ್ತು BLO ನೀವು ಡೇಟಾ ಕೊಟ್ರ? ಈ ಮ್ಯಾಪಿಂಗ್ ಮಾಡಿದ ಡೇಟಾವನ್ನ BLO ಕೊಡ್ಬೇಕಿತ್ತಲ್ಲ, BLO ಕೊಟ್ರ? ಆಯ್ತು, ಎಷ್ಟು ಜನರಿಗೆ ಚುನಾವಣೆ ಆಗುತ್ತೆ ನಾನು ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಅಲ್ಲಿ AC ಇದ್ದಾರೆ, ಚುನಾವಣಾಧಿಕಾರಿ, ರಿಜಿಸ್ಟರ್ ತಹಸೀಲ್ದಾರ್ ಇದ್ದಾರೆ, DC ಇದ್ದಾರೆ. ಎಷ್ಟು ಜನ ಮ್ಯಾಪಿಂಗ್ ಮಾಡಿದರೆ ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದೀರಿ? ನೀವು ಕೊಡಿಸಿದ್ದೀರಿ? ಕೊಡ್ಲಿಕ್ಕೆ ಕಾಲಾವಕಾಶ ಕೊಡ್ಬೇಕಾ ನೀವು BLOಗಳಿಗೆ? ಒಟ್ಟಾರೆ ಉದ್ದೇಶ ಅಂತದ್ದು ಇವತ್ತು ಏನು BJPಗೆ ಬೇಡದ ಮತ ಅಥವಾ ಅವರಿಗೆ ಬೇಡದಂತ ಜನರ ಮತವನ್ನು ಕಸಿಯುವಂತ ಕೆಲಸವನ್ನು ಮಾಡ್ತಿದೆ. ಇಲ್ಲಿ ಹೇಳುವಾಗ ಮುಸಲ್ಮಾನರ ಮತ, ಅಲ್ಪಸಂಖ್ಯಾತರ ಮತ ಕದಿಯಲಾಗ್ತಿದೆ ಅಂತ ಹೇಳುವಂಥದ್ದು. ಅದು ಇವತ್ತು ಈ ಪ್ರಕ್ರಿಯೆಯಲ್ಲಿ ದೇಶದಲ್ಲಿ 6 ಕೋಟಿ ಜನ ಇವತ್ತು ಎಲ್ಲೆಲ್ಲ SIR ಮಾಡಿದೆ ಅಲ್ಲ, 6 ಕೋಟಿ ಜನರದ್ದು ಇವತ್ತು ಮತದಾರರ ಪಟ್ಟಿಯ ಹೆಸರು ಡಿಲೀಟ್ ಆಗಿದೆ. ಆ ಡಿಲೀಟ್ ಆದದ್ರಲ್ಲಿ 90,95,00,000 1 ಕೋಟಿ ಒಳಗೆ ಮಾತ್ರ ಅಲ್ಪಸಂಖ್ಯಾತರದ್ದು, ಬಾಕಿ ಎಲ್ಲ ಹಿಂದೂಗಳು, ಎಲ್ಲ ಬಡವರದ್ದು. ಇವತ್ತು ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ, BLOಗಳಿಗೆ ಮನೆಗೆ ಹೋಗಿ ಪಾಪ ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂದ್ರೆ, ಮನೆಗೆ ಹೋಗಿ ಅವರು ಕೆಲವು BLOಗಳ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಸಿಗ್ನೇಚರ್ ತಗೊಳ್ತಿದ್ರು. ಕೆಲವು ಕಡೆ ಅವರು ಫಿಲ್ ಅಪ್ ಮಾಡುವಾಗ ತುಂಬುವಾಗಲೂ ಕೂಡ ತಪ್ಪು ತುಂಬಿದ್ದಾರೆ, ಅದಕ್ಕೆ ಮಾಹಿತಿ ಇಲ್ಲ ಅವರಿಗೆ, BLOಗಳಿಗೆ ಮಾಹಿತಿ ಇಲ್ಲ. ಒಂದು ಎನ್ಯುಮರೇಷನ್ ಫಾರಂ ಅಲ್ಲಿ ಸ್ವಲ್ಪ ತಪ್ಪಾದ್ರೆ ನಿಮ್ದು ರಿಜೆಕ್ಟ್ ಆಯ್ತು, ಮತ್ತೆ ನಿಮಗೆ ಮತದ ಹಕ್ಕಿಲ್ಲ. ಅಲ್ಲ, ಒಂದು ನಿಮಿಷ, BLOಗಳು ಅಧಿಕಾರ ಹತ್ರ ಕೇಳಿ. ನೀವು ಇದೆಲ್ಲ ಪ್ರಶ್ನೆಯನ್ನು ಅನ್ಬುಕುಮಾರ್ ಹತ್ರ ಪ್ರಶ್ನೆ ಮಾಡಿದ್ರು ಮಾಧ್ಯಮ, ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ತಪ್ಪು ಉತ್ತರ ಕೊಡ್ತಾ ಇದ್ದಾರೆ. ಸರಿಯ ಸಮರ್ಪಕ ಉತ್ತರ ಕೊಡ್ಲಿಕ್ಕೆ ಈ ರಾಜ್ಯದ ಚುನಾವಣಾಧಿಕಾರಿ ಆಗಿರುವಂತ, ಕಮಿಷನರ್ ಆಗಿರುವಂತ ಅನ್ಬುಕುಮಾರ್, ಅವರು IAS ಆಫೀಸರ್, ಅವರು ಯಾವ ಹುದ್ದೆಯಲ್ಲಿ ಇದ್ರು, ಅವರ ಸಿದ್ಧಾಂತ ಏನು, ಅವರು ಯಾರ ಪರವಾಗಿ ಒಲವಲ್ಲಿದ್ರು ಅಂತೇಳಿ ನನಗೆ ಗೊತ್ತಿದೆ. ಜ್ಞಾನೇಶ್ ಕುಮಾರೇ ಇಡೀ ದೇಶದ ಚುನಾವಣಾಧಿಕಾರಿ, ಅನ್ಬುಕುಮಾರ್ನಂತವರು ಯಾವ ರೀತಿಯ ಅಧಿಕಾರಿ ನೇಮಕ ಮಾಡಿದ್ದಾರೆ ಅಂತೇಳಿ ಹೇಳ್ಬೇಕು ಅಂತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು, ಚುನಾವಣಾಧಿಕಾರಿಯನ್ನ ಚೀಫ್ ಸೆಕ್ರೆಟರಿ ಮಾಡಿದ್ರ? ನಾಳೆ ಜ್ಞಾನೇಶ್ ಕುಮಾರ್ನ ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಯಾರು ಹೈಯೆಸ್ಟ್ ಫಲಿತಾಂಶ ಕೊಡ್ತೀರಿ ಅವರಿಗೆ ಅದಕ್ಕೆ ಸ್ಥಾನಮಾನ, ಯಾರು ಹೆಚ್ಚು ಡಿಲೀಟ್ ಮಾಡ್ತೀರಿ, ಜ್ಞಾನೇಶ್ ಕುಮಾರ್ ನಾಳೆ ರಾಷ್ಟ್ರಪತಿಯೂ ಆಗ್ಬಹುದು, ಈ ಅನ್ಬುಕುಮಾರ್ ಗವರ್ನರ್ ಆಗ್ಬಹುದು, ಅಥವಾ ಬೇರೆ ಹಿಂದಿನ ಚುನಾವಣಾಧಿಕಾರಿಯನ್ನ ಇವತ್ತು HDFC ಬ್ಯಾಂಕಿನ ಚೇರ್ಮನ್ ಮಾಡಿದ್ದಾರೆ. ಅದು ಬಿಡಿ, ಒಂದು ಪಾರದರ್ಶಕವಾಗಿ ಮಾಡುವಂತದನ್ನ ಇವರು ದುರಹಂಕಾರದಲ್ಲಿ ಸರ್ವಾಧಿಕಾರಿ ರೀತಿಯಲ್ಲಿ ಇವತ್ತು SIR ಪ್ರಕ್ರಿಯೆ ಮಾಡ್ತೀರಂದ್ರೆ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ನಿಮ್ದು ಹಕ್ಕೆ ಹೋಯ್ತು. ಹೇಗೆ ಸರಿಪಡಿಸಬೇಕು ಅಂತ ಹೇಳುವಂತ ವಿಚಾರದಲ್ಲಿ ಇವರಿಗೆ ಮಾಹಿತಿ ಕೊಡ್ತಾ ಇಲ್ಲ. ಮೊನ್ನೆ ತಾನೇ ಒಂದು ವಿಷಯ ಬಂದು, ಕೆಲವರು ಹೆಲ್ಪ್ ಡೆಸ್ಕ್ ಮಾಡಿದ್ದಾರೆ. ಹೆಲ್ಪ್ ಡೆಸ್ಕ್ ಮಾಡುವಾಗ ತಾಸರು ಹೋಗಿ ಹೇಳೋದಂತೆ ಅವರ ತಂದಾಧಿಕಾರಿಗಳು, ಹೆಲ್ಪ್ ಡೆಸ್ಕ್ ಮಾಡಬೇಡಿ. ಏನ್ರಿ ಇದು ಪ್ರಜಾಪ್ರಭುತ್ವ ದೇಶ, ಸಹಾಯ ಮಾಡ್ಲಿಕ್ಕೆ ಕೂಡ ಬಿಡುವುದಿಲ್ಲ. ನಾನು ತಾಸರ ತರಾಟೆ ತಕೊಂಡು ಅವ್ರು ಹೇಳಿದ್ರು, ಇಲ್ಲ ಸರ್ ನೀವು ಪೊಲಿಟಿಕಲ್ ಪಾರ್ಟಿ ಈ ದೇಶದಲ್ಲಿ ವ್ಯವಸ್ಥೆ ಉಂಟಾ? ಚುನಾವಣೆ ಸಂದರ್ಭದಲ್ಲಿ ಬೂತ್ ಹಾಕ್ತಾರೆ 100 ಮೀಟರ್ ಒಳಗೆ, ಚುನಾವಣೆ ಸಂದರ್ಭದಲ್ಲಿ ಮನೆ ಮತ ಕೇಳಲಿಕ್ಕೆ ಹೋಗ್ತಾರೆ.
ಈ SIR ಪ್ರಕ್ರಿಯೆಯಲ್ಲಿ ಜನರನ್ನು ಭಾಗವಹಿಸಲಿಕ್ಕೆ ಯಾವ ಪೊಲಿಟಿಕಲ್ ಪಾರ್ಟಿ ಅದಕ್ಕೆ ಸಹಾಯ ಮಾಡಿ ತಪ್ಪೇನುಂಟು? ಬಿಜೆಪಿ ಅವರು ಮಾಡ್ಲಿ, ಕಾಂಗ್ರೆಸ್ ಅವರು ಮಾಡ್ಲಿ, ಯಾರು ಬೇಕಾದ್ರೆ ಮಾಡ್ಲಿ, ಅವೇರ್ನೆಸ್ ಮಾಡುವಂತ ಕೆಲಸವನ್ನ ಮಾಡ್ಲಿಕ್ಕೆ ಅದಕ್ಕೆ ಅಡ್ಡಿ ಮಾಡ್ತಾರೆ. ಆಯ್ತು, ಪೊಲಿಟಿಕಲ್ ಪಾರ್ಟಿ ಬೇಡ, ಯಾರಾದ್ರೂ ಸೇವಾ ಸಂಸ್ಥೆಗಳು ಮಾಡುವಲ್ಲಿ ಅಡ್ಡಿಪಡಿಸಿದ ಹೇಗೆ ಅವರು? ಒಟ್ಟಾರೆ ಇವರ ಉದ್ದೇಶ ಏನು? SIR ಪ್ರಕ್ರಿಯೆಯಲ್ಲಿ ಗೊಂದಲ ಆಗಬೇಕು, ಜನರಿಗೆ ಮಾಹಿತಿ ಸಿಗಬಾರದು, ಯಾರು ಎನ್ಯುಮರೇಷನ್ ಫಾರ್ಮ್ ಅನ್ನ ಸರಿಯಾಗಿ ಫಿಲ್ ಮಾಡಬಾರದು, ಕೆಲವು ಎನ್ಯುಮರೇಷನ್ ಫಾರ್ಮ್ ಅನ್ನ ಜನರು ತಪ್ಪ ಸಮಯದಲ್ಲಿ ತಲುಪಿಸಬಾರದು. ಒಟ್ಟಾರೆಯಾಗಿ ಇವತ್ತು ಮತದಾರರನ್ನು ಅವರ ಹಕ್ಕನ್ನು ಕಳ್ಕೊಳ್ಬೇಕು, ಅವರಾಗೆ ಕಳ್ಕೊಳ್ಬೇಕು ದೃಷ್ಟಿಯಲ್ಲಿ ಇವತ್ತು SIR ಪ್ರಕ್ರಿಯೆಯನ್ನ ಗೊಂದಲ ಮಾಡುವ ಕೆಲಸ ಮಾಡ್ತಿದ್ದಾರೆ. ಇವತ್ತು BLOಗಳಿಗೆ ಎಷ್ಟು ನಿನ್ನೆ ಮೊನ್ನೆ ಒಂದು ಅನುಪಕುಮಾರ್ ರಾಜ್ಯ ಚುನಾವಣಾ ಕಮಿಷನರ್ ಒಂದು ಇದಕ್ಕೆ ಯಾವ ತರ ಭಯಪಡಿಸ್ತಾ ಇದ್ದಾರೆ ಅಂತ ಹೇಳಿ 75 ಜನವರಿಗೆ ನೋಟಿಸ್ ಕೊಡಬೇಕು. ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ಯಾರೆಲ್ಲ BLOಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವರ ಮೇಲೆ FIR ದಾಖಲಿಸಬೇಕು. ಇದು ಕೂಡ ಒತ್ತಡ ತಂತ್ರ. ಇಲ್ಲಿ DC ಇದ್ದಾರಲ್ಲ, AC ಇದ್ದಾರಲ್ಲ, ತಹಸೀಲ್ದಾರ್ ಇದ್ದಾರಲ್ಲ, ನೋಡೋ ಇವರು ಎನ್ಯುಮರೇಷನ್ ಫಾರ್ಮ್ ಕೊಡ್ಲಿ. ಒಂದು ಬೂತ್ ಅಲ್ಲಿ 250 ಮನೆ, ಕಮ್ಮಿಯಲ್ಲಿ 250 ಮನೆಗಳಿವೆ. ಏನು ಆಕಾಶದಿಂದ ಹೆಲಿಕಾಪ್ಟರ್ ಇಂದ ಹೂ ಸುರಿಸುವುದ? ಮನೆ ಮನೆಗೆ ಹೋಗ್ಬೇಕನ್ನ, ಮನೆ ಮನೆಗೆ ಕೊಡ್ಬೇಕು. ಅವರು ನೀವು 7ನೇ ತಾರೀಕಿನ ಒಳಗೆ ಕೊಡ್ಬೇಕು, 6ನೇ ತಾರೀಕು ಕೊಟ್ಟು ಮುಗಿಸ್ಬೇಕು ಅಂತ ಒತ್ತಡ ಹಾಕಿದ್ರೆ ಒಂದು BLO ಹೇಳ್ತಾರೆ. ಇವತ್ತು ನಾನು ಬೆಳಿಗ್ಗೆ ಮಾತಾಡುವಾಗ ಕೆಲವು BLO ಅಭಿಪ್ರಾಯ ಕೇಳಿದೆ, ಸರ್ 2 ಗಂಟೆ ರಾತ್ರಿವರೆಗೆ ನಮಗೆ ನಿದ್ದೆ ಇಲ್ಲ, ನಮ್ಮಲ್ಲಿ ನಮ್ದೇ ಇಲಾಖೆ ಆ್ಯಪ್ಗಳಿವೆ, ಬೇರೆ ಬೇರೆ ಆ್ಯಪ್ಗಳಿವೆ, ನಮ್ಮ ಮೊಬೈಲ್ ಹ್ಯಾಂಗ್ ಆಗ್ತಾ ಇದೆ. ಆಯ್ತಪ್ಪ, ಇಷ್ಟೆಲ್ಲ ನೀವು BLOಗಳಿಗೆ ಕೊಡ್ತೀರ, ಅವ್ರಿಗೆ ಇರುವುದಂತ ಅಂಗನವಾಡಿ ಟೀಚರ್ಗೆ 11,000 ಸಂಬಳ, ಏನೊಂದು ಆಂಡ್ರಾಯ್ಡ್ ಮೊಬೈಲ್ ಕೊಟ್ರ ನೀವು? ಸುಳ್ಳಾಗ ಕೊಡ್ಬೇಕಿತ್ತಲ್ಲ ಅವರಿಗೆ. ಏನಿಲ್ಲ, ಅವರು ಆಂಡ್ರಾಯ್ಡ್ ಮೊಬೈಲ್ ಪರ್ಚೇಸ್ ಮಾಡಿ ಮಾಡ್ತಾರೆ. ಕೆಲವ್ರ ಹತ್ರ ಸಣ್ಣ ಮೊಬೈಲ್ ಇತ್ತು ಪಾಪ, ಬಡವರ ಹತ್ರ, BLOಗಳ ಹತ್ರ. ಇವಾಗ ಅವರೇ ಪರ್ಚೇಸ್ ಮಾಡಿ ಇವತ್ತು ಮಾಡುವಾಗ ಅವರು ಒತ್ತಡ ಮಾಡುವಂತ, ಒತ್ತಡ ಹಾಕುವಂಥದ್ದು. ಈ ಅಧಿಕಾರಿಗಳು AC ಕೂತಲ್ಲಿ ಆದೇಶ ಮಾಡ್ತಾರಲ್ಲ, ಈ ಅಧಿಕಾರಿ ನೋಡ ಒಂದು ಪ್ರಾಕ್ಟಿಕಲ್ ಆಗಿ ಮಾಡ್ಲಿ. ನೋಡಿ 250 ಮನೆಗೆ 5 ದಿವಸದಲ್ಲಿ, 1 ವಾರದಲ್ಲಿ ಹೋಗಿ ಅವ್ರು ಕೊಟ್ಟಿ ನೋಡ. ನಾನು AC ಗೆ ಹೇಳ್ತಾರೆ, ನಮ್ಮ ಜಿಲ್ಲೆ DC ಗೆ ಹೇಳ್ತಾರೆ, ನಮ್ಮ ಚುನಾವಣಾ ಜವಾಬ್ದಾರಿ ತಗೊಂಡ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಾನೆ, ನೀವು BLOಗಳಿಗೆ ಒತ್ತಡ ಹಾಕೋ ಬದಲು ನೀವು ಪ್ರಾಕ್ಟಿಕಲ್ ಯೋಚನೆ ಮಾಡಿ. ನೋಡಿ, ಅನುಪಕುಮಾರ ಬಂದು ಆ ಬೂತ್ ಅಲ್ಲಿ ನೋಡ ಎಷ್ಟು ಮನೆಗೆ ಸಪ್ಲೈ ಮಾಡ್ತಾರೆ ನೋಡ, ಫಾರ್ಮ್ ಅನ್ನು ವಿತರಣೆ ಮಾಡ್ತಾರೆ ನೋಡುವ 6 ದಿವಸದಲ್ಲಿ. ಸಾಧ್ಯ ಉಂಟ್ರಿ, ಪ್ರಾಕ್ಟಿಕಲ್ ಅದು. ಈ ರೀತಿಯ ಒತ್ತಡ ಹಾಕಿ ನಿಜವಾಗಿ ಅಂಗನವಾಡಿ ಕಾರ್ಯಕರ್ತರ BLO ಮಾಡಬಾರ್ದು. ಅವರು ಸರ್ಕಾರಿ ನೌಕರರಲ್ಲ. ಸಂಬಳ ಜಾಸ್ತಿ ಮಾಡುವಾಗ, ವೇತನ ಜಾಸ್ತಿ ಮಾಡುವಾಗ ನೀವು ಸರ್ಕಾರಿ ನೌಕರಲ್ಲ, ನೀವು ಆನರೇರಿಯಂ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ಕೆಲಸಗಳಿಗೆ ಇವತ್ತು ಕೆಲಸ ಮಾಡ್ತಿದೆ. ಯಾಕೆ ಕಂದಾಯ ಅಧಿಕಾರಿಗಳು, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನ BLO ಮಾಡಿಲ್ಲ ಇವರು? ಯಾಕೆ ಅಂತ ಹೇಳಿದ್ರೆ ಬೇರೆಯವರಿಗೆ ಜವಾಬ್ದಾರಿ ಇದೆ, ಅವರು ತಪ್ಪು ಮಾಡ್ಲಿಕ್ಕಿಲ್ಲ. ಇವರು BLOಗಳು ಇವ್ರನ್ನ ಮಾಡಿದ್ರೆ ಇವರು ತಪ್ಪು ಮಾಡಿ ಒಟ್ಟಾರೆ ಈ ನಮ್ಮ ಯಾವುದು ರಾಜ್ಯದ ಮತದಾರರನ್ನು, ಹೆಚ್ಚಿನವರನ್ನು ಎಷ್ಟು ಡಿಲೀಟ್ ಮಾಡ್ಲಿಕ್ಕೆ ಅಂತ ಅಷ್ಟು ಡಿಲೀಟ್ ಮಾಡಿಸುವಂತ ಕೆಲಸವನ್ನ ಇವತ್ತು ಯಾರು ಚುನಾವಣಾ ಆಯೋಗ, BJPಯವರು ಚುನಾವಣಾ ಆಯೋಗದ ಮೂಲಕ ಮಾಡ್ತಾ ಇದ್ದಾರೆ. ನಾನು ಕೆಲವು ಪ್ರಶ್ನೆ ಕೇಳಿದೆ, ಇದರಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ಅವರು. ಕೆಲವು ಪ್ರಶ್ನೆ ಹೇಳಿದ್ರೆ ನೋಡಿ, ಈಗ ಎನ್ಯುಮರೇಷನ್ ಫಾರ್ಮ್ ತೆಕೊಂಡು ಹೋಗುವಾಗ ಆ ಮನೆ ಬಾಗಿಲಾಗಿರ್ತದೆ, ಕೂಲಿ ಕಾರ್ಮಿಕ ಕೆಲಸಕ್ಕೆಲ್ಲ ಹೋಗ್ತಾರೆ. ಕೆಲಸಕ್ಕೆಲ್ಲ ಹೋಗುವವರು ಅವರು ಇವರ ಎನ್ಯುಮರೇಷನ್ ಫಾರ್ಮ್ ಯಾವ ಕೊಡ್ತಾರ ಅಂತೇಳಿ ಕಾದು ಕೂತ್ಕೊಳ್ತಾರ. ಆಯ್ತು, ಅಲ್ಲಿ ಬೀಗ ಹಾಕಿದ್ರೆ ಬೀಗ ಅಂತ ಹೇಳುವಾಗ ಅವನ ಓಟ್ ಹೋಯ್ತು. ಇವರು ಆ ರೀತಿ ಶಿಬಿರ ಮಾಡಬೇಕಿದ್ರೆ 6:30 9:30 ಗಂಟೆ ಇರ್ಬೇಕಿತ್ತು ಅಂತವರಿಗೆ ಕೊಡ್ಲಿಕ್ಕೆ. ಇವರಲ್ಲಿ ವೆಲ್ಕಮ್ ಮಾಡಲಿಕ್ಕೆ ಎಲ್ಲ ಮನೆಯಲ್ಲಿ ಕೂತಿರುವುದಿಲ್ಲ BLOಗಳನ್ನು, ಎನ್ಯುಮರೇಷನ್ ಫಾರ್ಮ್ ಅವರಿಗೆಲ್ಲ ಹೂಗುಚ್ಚಿ ಹಿಡ್ಕೊಂಡು ಜನರು ಅವರವರ ಕೆಲಸ. ಕೆಲವರಿಗೆ ಮಾಹಿತಿ ಎಲ್ಲ SIR ಅಂದ್ರೆ ಅರ್ಥ ಆಗುದಿಲ್ಲ. ಮತ್ತೆ ಒಂದು BLO ಹೇಳಿದ್ರು, ನಾವು ಹೋಗುವಾಗ ಆ ಕಡೆ ಗೊತ್ತೇಜಿ ಸರ್ ಅಟ್ ಒನ್ ಪೇರ್ ಇನ್ನು ಗೃಹಲಕ್ಷ್ಮಿಗೆ ಹೊಸತು ಒಂದು ಬತ್ತನಿಗೆ ಅಂತ 5 ಸೇರಿ ಸರ್ ಅಂತ ಕೇಳ್ತಾ ಇದ್ದಾರೆ ಅಂತ. ಆಯ್ತು, ಇಷ್ಟೆಲ್ಲ ಪ್ರಕ್ರಿಯೆಯಲ್ಲಿ VIP ಗಳಿಗೆ ವಿಶೇಷ ರಿಯಾಯಿತಿ ಕೊಟ್ಟಿದ್ದಾರೆ. ಅವರಿಗೆ ಎನ್ಯುಮರೇಷನ್ ಫಾರ್ಮ್ ತುಂಬಬೇಕಂತಿಲ್ಲ. VIP ಗಳಿಗೆ, MLAಗಳಿಗೆ, MP ಗಳಿಗೆ, ಚುನಾವಣಾ ಇವರು ರಾಜ್ಯದ ನ್ಯಾಯಾಧೀಶರುಗಳಿಗೆ, ಹೈಕೋರ್ಟಿನ ಇದು ಮುಖ್ಯ ಯಾವುದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಮಂತ್ರಿಗಳಿಗೆ, ಏನು ಇವರಿಗೆ 5 ಓಟ್ ಉಂಟಾ, ಹಕ್ಕುಂಟಾ? ಅಲ್ಲಿರೋ ಧೂಮಣಿಗೆ ಒಂದೇ ಓಟಿನ ಪವರ್ ಇರುವುದು ಮೋದಿಗೂ, ಪ್ರಧಾನಮಂತ್ರಿ ಮೋದಿಗೂ, DK ಶಿವಕುಮಾರ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿ, MLAಗೆ, MP ಗೆ ಒಂದೇ ಓಟ್ ಇರೋದನ್ನ. ಕಲ್ಲಣಿಗೆ ಒಂದು ಓಟ್ ಇರೋದು, ಸೊಬಗಣಿಗೆ ಒಂದೇ ಓಟಿನ ಹಕ್ಕಿರೋದು. ಅಲ್ಲಿ MP ಓಟಿಗೆ ವ್ಯಾಲ್ಯೂ ಜಾಸ್ತಿ, ಮಂತ್ರಿಗಳ ಓಟಿಗೆ ವ್ಯಾಲ್ಯೂ ಜಾಸ್ತಿ ಅಂತ ಇರುವುದಿಲ್ಲ.
ಅವ್ರಿಗೆ ಯಾಕೆ ರಿಯಾಯಿತಿ ಕೊಟ್ಟಿದ್ದಾರೆ ಅಂತ ಕೇಳೋದು ನಾನು. ಅವರು ಕೂಡ ಎನ್ಯುಮರೇಷನ್ ಫಾರ್ಮ್ ಫಿಲ್ಅಪ್ ಮಾಡಿ ಕೊಡ್ಲಿ, ಅವರ ಮನೆಗೆ ಬಿಒಲ್ ಹೋಗ್ಲಿ. ಈ ರೀತಿಯ ಪ್ರಕ್ರಿಯೆ ಮಾಡಿ ಜನರಿಗೆ ಅನ್ಯಾಯ ಮಾಡುವಂಥದ್ದು, ಇದು ಜನರ ಮೇಲೆ ಅತ್ಯಾಚಾರ ಮಾಡುವಂಥದ್ದು, ಇದು ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಬಿಎಲ್ಒಗಳಿಗೆ ಈ ರೀತಿ ಪ್ರಕ್ರಿಯೆಯಲ್ಲಿ ಆಗಿದೆ. ಯಾರು ಪ್ರಶ್ನೆ ಮಾಡುವಾಗಿಲ್ಲ, ಇವತ್ತು ಪ್ರಶ್ನೆ ಮಾಡ್ತಾ ಇಲ್ಲ. ಬೇರೆಲ್ಲ ಆಗುವಾಗ ಪುಟ ಪೇಜ್ ಇಡೀ ಫುಲ್ ಪೇಜ್ ಕೊಡ್ತಿರಲ್ಲ, ಇದರ ಒಟ್ಟಿಗೆ ನೀವು ನೋಡಿರ್ಬೋದು ರಾಜ್ಯದಲ್ಲಿ. ನಮ್ಮ ಈ ಜಿಲ್ಲೆಯ ಮಾಧ್ಯಮ ಅಂತೇಳಿ ಕೆಲವು ಮಾಧ್ಯಮಗಳಿದ್ದಾರೆ, ಅವರು ಹೆದರಿಸುವಂತ ಕೊರೋನಾ ಟೈಮಲ್ಲಿ ಯಾವ ತರ ಹೆದರಿಸಿದಾರ ಆ ತರ ಬಿಎಲ್ಒಗಳು ಹೋಗಿಲ್ಲ, ಬಿಎಲ್ಒ ಕಲ್ಪಿಸಿಲ್ಲ, ಬಿಎಲ್ಒಗಳು ಹಾಗೆ ಮಾಡಿದ್ದಾರೆ, ಬಿಎಲ್ಒ ಹೀಗೆ ಮಾಡಿದ್ದಾರೆ ಅಂತೇಳಿ ಒತ್ತಡ ತರುವಂಥದ್ದು, ಬಿಜೆಪಿಯವರು ಮಾಡುವ ದೂರು ಕೊಡುವಂಥದ್ದು. ಎನ್ಯುಮರೇಷನ್ ಫಾರ್ಮ್ ಏನಂತೇಳಿ ಕುಮಾರಸ್ವಾಮಿಗೆ ಗೊತ್ತಿಲ್ವಾ? ಎನ್ಯುಮರೇಷನ್ ಫಾರ್ಮ್ ಏನು ಓದ್ಲಿಕ್ಕೆ ಜೋಶಿ ಗೊತ್ತಿಲ್ವಾ? ಬಿಜೆಪಿಯವರಿಗೆ ಗೊತ್ತಿಲ್ವಾ? ಅನ್ಪಡ್ಗಳ ಇವರು. ಆಯ್ತಪ್ಪ, ನಕಲಿ ಮತದಾರರು ಅಂತ ಹೇಳ್ತಾರೆ. ನಕಲಿ ಮತದಾರರನ್ನ ಫಿಲ್ಅಪ್ ಮಾಡ್ಲಿಕ್ಕೆ ನೀವು ಫಿಲ್ಅಪ್ ಮಾಡೋದು ನನ್ನ ಎನ್ಯುಮರೇಷನ್ ಫಾರ್ಮ್, ನನ್ನ ಫೋಟೋ ಹಾಕಿ ನಿಮಗೆ ಬಂದಿದ ನಮ್ಮ ಫೋಟೋ ಹಾಕಿದ್ರೆ ಈಗ 2025 ಇರುವಂತ ಎಲ್ಲ ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ನಾನು 2002 ಹುಡುಕಬೇಕು, ಮಾಡ್ಬೇಕು, ಕೊಡ್ಬೇಕು. ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಯಾರು ಜವಾಬ್ದಾರಿ? ನೀವು 2002ರಲ್ಲಿ ನನ್ನ ಹೆಸರು ತೋರಿಸಿಲ್ಲ, 2002ರ ಪಟ್ಟಿ ನಂದು ಖಾಲಿ ಮೊಹಮ್ಮದ್ ಅಲಿ ಅಂತಿದೆ. ಮೊಹಮ್ಮದ್ ಅಲಿ ಸನ್ ಆಫ್ ಇಬ್ರಾಹಿಂ ಹಾಜಿ. 2025ರಲ್ಲಿ ಮೊಹಮ್ಮದ್ ಅಲಿ ಇದೆ, ಇಬ್ರಾಹಿಂ ಹಾಜಿ ಇದೆ. ಇವ್ರು ಏನಕ್ಕೆ ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಇದು ಲಾಜಿಕಲ್ ಎಂಥದ್ದು ಡಿಸ್ಕ್ರಿಪೆನ್ಸಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂದ್ರೆ ನಿಮಗೆ ತಾರ್ಕಿಕ ವ್ಯತ್ಯಾಸಗಳು, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಮಾಡಿಲ್ಲ, ವೆಸ್ಟ್ ಬೆಂಗಾಲಲ್ಲಿ ಮಾಡಿದ್ದಾರೆ. ಮಾಡುವಾಗ ಅದಕ್ಕೆ ಆ್ಯಪ್ ರೆಡಿ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಡಿಲೀಟ್. ಚುನಾವಣಾಧಿಕಾರಿಗಳು ನನ್ನ ಅವತ್ತು 2002ರಲ್ಲಿ ಹೆಚ್ಚು ಹಾಕಬೇಕಿತ್ತು. ಅಲ್ಲ, ಜನರು ಜಾಗೃತಿ ಮೂಡಿಸುವ ನಾನು ಹೇಳುವಂಥದ್ದು ಪರಿಹಾರ ಬೇರೆ ಅವ್ರು ಮಾಡ್ತಾರೆ, ಅದು ಜನರಿಗೆ ಗೊತ್ತಾಗ್ಬೇಕಲ್ಲ ಯಾಕೆ. ಅಲ್ಲ, ನಾನೀಗ ಪ್ರಶ್ನೆ ಕೇಳಿದ್ದೇನೆ, ಪರಿಹಾರ ಅವರೇ ಹುಡುಕಬೇಕು. ಯಾರು ಚುನಾವಣಾಧಿಕಾರಿಗಳು ಮಾಡ್ಬೇಕು, ಚುನಾವಣಾ ಆಯೋಗ ಮಾಡ್ಬೇಕಲ್ಲ. ಯಾವುದು ಮಾಡಿಲಿ ಜನರಿಗೆ ಗೊತ್ತಾಗ್ಲಿ. ಇವರ ಕ್ರೋನಾಲಜಿ ನಾ ಜಾಗೃತಿ ಮೂಡಲಿಕ್ಕೆ ಬೇಕಾಗಿ ಮಾಡುವಂಥದ್ದು ಬರ್ತೇನೆ ನಾನು. VIP ಕೊಡುವಂಥದ್ದು ಇವತ್ತು ಏನು ಮಾಡಿದ್ದಾರೆ ಅಂತಲೇ ಅದೇ ಈ ತಾರ್ಕಿಕ ವ್ಯತ್ಯಾಸಗಳ ಬಗ್ಗೆ ಇವತ್ತು ಮೊನ್ನೆ ಅನ್ಬುಕುಮಾರ್ ಹೇಳುವಾಗ ನಾವು ಎನ್ಯುಮರೇಷನ್ ಫಾರ್ಮ್ ಕಲೆಕ್ಷನ್ ಮಾಡಿದ ನಂತರ ಕೆಲವು ನಿಯಮಗಳು ತರ್ತೇವೆ ಅಂತ ಯಾಕೆ ಮೊದಲು ಹೇಳಿಲ್ಲ? ಒಟ್ಟಾರೆ ಅರ್ಥ ಎಂಥದ್ದು? ಇದೇ ರೀತಿ ಹೋದ್ರೆ ಪ್ರತಿಯೊಂದು ಅವರದ್ದು ಟಾರ್ಗೆಟ್ ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರದಿಂದ 22ರಿಂದ 30,000 ಹೇಳ್ತಲ್ಲ. ನೋಡಿ, ನೀವು ವೆಸ್ಟ್ ಬೆಂಗಾಲದಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಯಾರೆಲ್ಲ ಅವರಲ್ಲಿ ಅಲ್ಲಲ್ಲ, ನಿಮಗೆ ನೋಡಿ ಇದರಲ್ಲಿ ಇರುವಂತದ್ದು ಕಾಂಗ್ರೆಸ್ ಟಾರ್ಗೆಟ್ ಹೇಗೆ ಮಾಡಿ ಯಾರಿಗೆ ಗೊತ್ತಿದೆ? ಯಾರು ಯಾವ ಮತದಾರ ಅಂತೇಳಿ ಯಾರಿಗೆ ಗೊತ್ತಿಲ್ವಾ? ಅವ್ರಿಗೆ ಗೊತ್ತಿಲ್ಲ. ಹೌದು, ಕಾಂಗ್ರೆಸ್ ಅವ್ರದ್ದು ಅಂತ ಹೇಳಿದ್ ನಾನು. ಗೊತ್ತಾದ್ರೆ ಆಗದೆ ವೆಸ್ಟ್ ಬೆಂಗಾಲಲ್ಲಿ ಗೆದ್ದದ್ದು, ಬಿಹಾರದಲ್ಲಿ ಗೆದ್ದದ್ದು. ಬಿಜೆಪಿ ಡಿಲೀಟ್ ಆದ್ರೆ ಅಲ್ಲಿ ಗೆಲ್ತಾರ? ನಿಮಗೆ ರಿಸಲ್ಟ್ ಉಂಟಲ್ಲ ಸ್ವಾಮಿ. ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಡಿಲೀಟ್ ಮಾಡಿ ಆಯ್ತಪ್ಪ, ಆಗಸ್ಟ್ 5ಕ್ಕೆ ಯಾವುದು ಸ್ವಾಮಿ ದೇಶದ ಗಡಿ ಅಂದ್ರೆ ನಮ್ಮ ಹಾಸನ ಮತ್ತು ದಕ್ಷಿಣ ಜಿಲ್ಲೆ ಗಡಿಯಾಗಿ ಅಲ್ಲಲ್ಲ. ಅದು ಇಲ್ಲಿಗೆ ನೋಡಿ. ಆಯ್ತು ವೆಸ್ಟ್ ಬೆಂಗಾಲಲ್ಲಿ ನುಸುಳುಗೋರರು ಇದ್ದಾರೆ ಅಂತೇಳಿ ಅದರ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ಡಿಬೇಟ್ ಮಾಡ್ಲಿಕ್ಕೆ ನನ್ನ ಹತ್ರ ಇದೆ. ಆಯ್ತು, ಬಿಹಾರದಲ್ಲಿ ನುಸುಳುಗೋರು 40 ಲಕ್ಷ ಹೊರಗೆ ಹಾಕ್ಬೇಕಲ್ಲ ಇವರು. ಆಯ್ತು, ಕರ್ನಾಟಕದಲ್ಲಿ ಇವ್ರು ಹೇಳ್ತಾರೆ ಬಾಂಗ್ಲಾದೇಶಿಗರನ್ನ ಸೇರಿಸಲಿಕ್ಕೆ ಮಾಡ್ತಾರೆ. ಇದು ಇಡೀ ದೊಡ್ಡ ಬೊಬ್ಬೆ ಹಾಕಿದೆ ಅಂದ್ರೆ ಟೋಟಲಿ ಗೊಂದಲ ಮೂಡಿಸುವಂತ ಕೆಲಸ ಮಾಡಿದ್ದಾರೆ. ಯಾರು? ಬಿಜೆಪಿ ವರ್ಸಸ್ ಬಿಜೆಪಿಯ ಪರವಾಗಿರುವಂತ ಕೆಲವು ಮಾಧ್ಯಮದವರು.
ಕೊರೋನಾ ಟೈಮಲ್ಲಿ ಯಾವ ತರ ಎದುರಿಸಿಕೊಂಡ್ರ ಆ ತರ ಎದುರಿಸಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ. ನಾನು ಹೇಳುವಂತದ್ದು ಎನ್ವಿರೇಷನ್ ಫಾರ್ಮ್ ಕೊಡುವಂತದ್ದು PLO ಕೊಡಿ ಮನೆ ಕೊಡ್ಬೇಕು. ಹೌದು, ಯಾರ್ಯಾರಲ್ಲಿ ಕೊಡು ತಪ್ಪು. ನಿಮಗೆ ಬಂದ ಎನ್ವಿರೇಷನ್ ಫಾರ್ಮ್ ಅನ್ನ ನನ್ನಲ್ಲೇ ಬಂದು ಕೇಳಿ ನನ್ನ ಹತ್ರ ಫಿಲ್ ಅಪ್ ಮಾಡಿಸಿಕೊಂಡ್ರೆ ತಪ್ಪೇನಿದೆ? ನೋಡಿ, ಬಂಟ್ವಾಳ ತಾಲೂಕಲ್ಲಿ DC ಆಫೀಸ್ ಎದುರುಗಡೆ ಒಂದು ಟೇಬಲ್ ಹಾಕಿ, ಇಲ್ಲಿ ಇಲ್ಲ ಮೊದಲು ಆಲ್ರೆಡಿ ಬಂಟ್ವಾಳ ತಾಲೂಕು ನೋಡಿ, ಪುತ್ತೂರು ತಾಲೂಕು ಆಫೀಸ್ ಹತ್ರ ಇಲ್ಲ, ಕೆಲವು ತಾಲೂಕು ಆಫೀಸಲ್ಲಿ ಕೆಲವು ಕಚೇರಿ ಟೇಬಲ್ ಹಾಕಿ ಕೂತ್ಕೊಳ್ತಾರೆ. ಅರ್ಜಿ ಬರೆಯುವವರು ಸಹಾಯ ಮಾಡ್ಲಿಕ್ಕೆ ದುಡ್ಡು ತಗೊಳ್ತಾರೆ, ಬಿಡಿ. ಯಾವ ಅರ್ಜಿ ಬರೀಲಿಕ್ಕೆ ಎಲ್ಲ ರೆಡಿ ಇರ್ತಾರೆ. ಇಲ್ಲಿ ಎಲ್ಲ ಅಂಗಡಿ ಎಲ್ಲ ಟೈಪ್ ಅಂಗಡಿ ಎಲ್ಲ ಹತ್ರ ಇರುವ ಕಾರಣ ಇಲ್ಲಿ ಟೇಬಲ್ ಹಾಕಿ ಕೂತಿಲ್ಲ. ಬಂಟ್ವಾಳಲ್ಲಿ ನೋಡಿ, ಮಿನಿ ಸೋದರಿದ್ರೆ ಎಷ್ಟು ಜನ ಕೂತಿದ್ದಾರೆ ಅಂತ. ಸಹಾಯ ಮಾಡುವಂತ ಪ್ರಜಾಪ್ರಭುತ್ವದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡೋದಂತಿದೆ. ಯಾಕೆ ಅಡ್ಡಿಪಡಿಸ್ಬೇಕು? ಇವರು ಉದ್ದೇಶ ಏನು? ಈಗ ನಾನು ಕೆಲವು ಪ್ರಶ್ನೆ ಎಲ್ಲ ಹಾಕಿದ್ದೇನೆ. ಅಲ್ಲ, ಜನರಿಗೆ ಅವೇರ್ನೆಸ್ ಕೊಟ್ಟು ಬೇರೆ ಎಂತ ಮಾಡುದು? ಹೌದೌದು ಹೌದು. ಅಲ್ಲ ರಾಜ್ಯ ನೋಡಿ, ನಾನು ಎಲ್ಲ ನಿಮ್ಮ ಪಕ್ಷದ ಏಜೆಂಟ್ಗೆ ಕೊಟ್ಟ ಮೇಲೆ ಕೂಡ ಇದನ್ನು ಅವರು ಜಾರಿ ಮಾಡಬಹುದು. ಅಲ್ಲ, ಮಾಡಬಹುದಲ್ಲ, ಜಾರಿ ಮಾಡುದಲ್ಲ. ಈ ಗೊಂದಲ ಅದನ್ನು ಸರಿಪಡಿಸಲಿಕ್ಕೆ BLA ಗೊತ್ತಿದೆ ನಿಮ್ಮ ಓಟರ್ ಯಾವಂತ. BLA ಹೋಗ್ಬೋದು. ಅಲ್ಲ ಅಲ್ಲ, ಒಂದು ನಿಮಿಷ, ನಾನು ಮತ್ತೆ ನೀವು ಬರ್ತಾನೆ ಒಂದು ಪೂರ್ತಿ ಮಾಡ್ಕೊಳ್ತಾನೆ. ಅಲ್ಲ ಈ ರಾಜ್ಯದಲ್ಲಿ ಅಲ್ಲ, ನೀವು ಹಾಕೋದು ಸ್ವಲ್ಪ ಈ ರಾಜ್ಯದಲ್ಲಿ ಒಂದು ನಿಮಿಷ ರಾಜ್ಯದಲ್ಲಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವುದೇ ಜನರದ್ದು. ನಾನು ಒಂದು ಹೇಳ್ತೇನೆ, ಕಾಂಗ್ರೆಸ್ ಪಕ್ಷದ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ರಿಗೂ ಕೊಡ್ತಾ ಇದೆ. ಕಾಂಗ್ರೆಸ್ ಪಕ್ಷ ನೀತಿ ಏನು ಉದ್ದೇಶ ಅಂತ ಹೇಳಿದ್ರೆ, ಯಾವುದೇ ಮತದಾರರ ಹೆಸರನ್ನ, ಅದು BJP ಇರಲಿ ಕಾಂಗ್ರೆಸ್ ಇರಲಿ, ಯಾವುದೇ ಮತದಾರರ ಹಕ್ಕನ್ನ ಕಲ್ಕೊಳ್ಬಾರದು. ಅವ್ರು ಓಟ್ ಯಾವ್ದಕ್ಕೆ ಬೇಕಾದ್ರೆ ಹಾಕಿ. ಮತದಾರರ ಪಟ್ಟಿ ಕೇಳಿ ಯಾಕೆ BJP ಅವರು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲಿಲ್ಲ? ನಕಲಿ ಮತದಾರರು ಬಿಡಿಸಿದ್ರೆ ಅಸಲಿ ಮತದಾರರಿಗೆ ಆದ್ರೆ ಹೇಳ್ಬೇಕಲ್ಲ ಇವರು. ನಕಲಿ ಮತದಾರರು ಅಸಲಿ ಮತದಾರರಿಗೆ ಯಾಕೆ ಇವರು ಅವೇರ್ನೆಸ್ ಪ್ರೋಗ್ರಾಮ್, ಅವರ ರಕ್ಷಣೆಗೆ ಯಾಕೆ BJP ಬರ್ತಾ ಇಲ್ಲ? ಆಯ್ತು, ನಮ್ಮ ಓಟು ಬೇಡ ಅಲ್ಲ. ನಾನು ಹೇಳುವಂಥದ್ದು, ನಾನು ಪೊಲಿಟಿಕಲ್ ಪಾರ್ಟಿಯಲ್ಲಿ ರಾಜಕೀಯ ಪಕ್ಷವಾಗಿ ಮತ ಹಾಕುವವರಿಗೆ ಮಾತ್ರ ಇವತ್ತು ರಾಜ್ಯದಲ್ಲಿ ಗ್ಯಾರಂಟಿ ತಂದದ್ದು ಕಾಂಗ್ರೆಸ್ ಅವರಿಗೆ ಮಾತ್ರನಾ? ಎಲ್ಲ ಮತದಾರರಿಗೆ ಸಿಗ್ತದೆ. ಇವತ್ತು ನಮ್ಮ ಪೊಲಿಟಿಕಲ್ ಪಾರ್ಟಿಯಾಗಿ ಒಂದು ರಾಷ್ಟ್ರೀಯ ಪಕ್ಷದ, ಇದು ದೇಶದಲ್ಲಿ ಆಡಳಿತ ನಡೆಸುವಂತ ಪಕ್ಷವಾಗಿ ಇವತ್ತು ಪ್ರತಿಯೊಬ್ಬೊಂದು ಹಕ್ಕನ್ನು ಉಳಿಸುವಂತ ಕೆಲಸ ಮಾಡಬೇಕು ಹೊರತು, ಆ ಉಳಿಸಿದ ಮತದಾರರಿಂದ ತನ್ನ ಕಾರ್ಯಕ್ರಮದ ಮೂಲಕ ಮತ ಪಡ್ಕೊಳ್ಬೇಕು ಹೊರತು, ಇವತ್ತು ಆ ಮತದಾರರಿಗೆ ಯಾವುದೇ ಅವೇರ್ನೆಸ್ ಕೊಡುವುದಿಲ್ಲ ಅಂತ ಹೇಳಿದ್ರೆ ಏನರ್ಥ? ಕಾಂಗ್ರೆಸ್ ಅವೇರ್ನೆಸ್ ಕೊಡುವಾಗ ಇವರಿಗೆ ಹೊಟ್ಟೆ ನೋವು. ಯಾಕೆ ಅಂತ ಹೇಳಿದ್ರೆ, ಇಡೀ ದೇಶದ ಬೇರೆ ಬೇರೆ SIR ಕಾರ್ಯಕ್ರಮ ಆಗುವಾಗ ನಿಮಗೆ ಏನ್ ಮಾಡಿದ್ದಾರೆ ಇವರು, ಯಾರು BJP ಅವರು ಪರ ಇದ್ದಾರೆ. ಕರ್ನಾಟಕದಲ್ಲಿ ಆಗುವಾಗ ಇವತ್ತು ವಿರೋಧ ಮಾಡ್ತಾರೆ. ಯಾಕೆಂದ್ರೆ ಭಯ ಹುಟ್ಟಿಸುವಂತದ್ದು, ಚುನಾವಣೆಗೆ ಒತ್ತಡ ತರುವಂತದ್ದು, ಬೇರೆ ಬೇರೆ ಅಧಿಕಾರಿಗಳ ನೇಮಕ ಮಾಡಿ ಗೊಂದಲ ಮೂಡಿಸುವಂತ ಕೆಲಸವನ್ನ ಇವತ್ತು ನಾನು ಹೇಳುವಂತದ್ದು, ಅಸಲಿ ಮತದಾರರ ಪರವಾಗಿ ನಿಮ್ಮ ನೀತಿ, ನಿಮ್ಮ ನಿಲುವು ಏನು ಅಂತ ಕೇಳುವಂಥದ್ದು. ಅಸಲಿ ಮತದಾರರಾದ ಇವತ್ತು ಎಲ್ಲೋ ಇವತ್ತು ಬಾಂಗ್ಲಾದೇಶಿಯರ, ಹೇಗೆ ಬಾಂಗ್ಲಾದೇಶಿಯರಾಗ್ತಾರೆ? ಬಾಂಗ್ಲಾದೇಶಿಯರ ಅಂತ ಹೇಳ್ತಾರಲ್ಲ, ಇವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರಲ್ಲ. ಇವರ ಮನದೇವರೇ ಸುಳ್ಳು, ಬಿಡಿ, ಇವರ ಹುಟ್ಟೇ ಸುಳ್ಳು. ಈಗ ನಿಮ್ಮ ಆರೋಪದ ಪ್ರಕಾರ BJPಯ ಮತಗಳಿಗೆ ಏನು ಧಕ್ಕೆಯಾಗುವುದಿಲ್ಲ, ಕಾಂಗ್ರೆಸ್ ಮತಗಳು ಅಲ್ಲ ಆಗ್ತದೆ ಈಗ. ಅದು ಹೌದಾಗಿದೆ. ನೀವು ಕರ್ನಾಟಕ ಇಷ್ಟು ಸೀರಿಯಸ್ ಆಗಿ ಇಷ್ಟು ಟ್ರೈನಿಂಗ್ ಗೊತ್ತಾಗಿದೆ. BLOಗಳು ಈಗ ಫೀಲ್ಡ್ಗೆ ಮೊದಲು ನೀವು ನಿಮ್ಮ ಮತ ಯಾರು ಕರೆಕ್ಟ್ ಗೊತ್ತಿದೆ, ಅದಕ್ಕೆ ಡೌಟೇ ಇಲ್ಲ. ಒಂದು ಆಚೆ ಜನರು ಸ್ವಲ್ಪ ಪರ್ಸೆಂಟೇಜ್ ಆಗಿದೆ. ಅಷ್ಟು ಮನೆಗಳಿಗೆ ನೀವೇ ನಿಮ್ಮ ಜನರನ್ನ ಕಳಿಸಿ ನೋಡಿ, BLO ಬರ್ತಾರೆ, ನೀವು ಆಗ್ಲಾಕೆ ಯಾವುದು ಇದೆಲ್ಲ ಮಾಡಬಹುದಲ್ಲ? ನಿಮ್ಮ ವೋಟ್ ನೀವೆಲ್ಲರೂ BLOಗಳ ಮೇಲೆ ಆಗಿ ಚುನಾವಣೆ ಹೇಗೆ ನೀವು ಗ್ಯಾರಂಟಿ ನೀವು ಹೇಳ್ತೀರಿ, BJP ಗ್ಯಾರಂಟಿ ಗೊತ್ತಿದೆ. ಇಷ್ಟು ಗೊತ್ತಿದ ಮೇಲೆ ಇದನ್ನು ಮಾಡಬಹುದಲ್ಲ? ಅದು ಪ್ರಾಕ್ಟಿಕಲ್ ಆಗಿ ಮನೆ ಮನೆಗೆ ಹೋಗ್ಬೋದು. ನಿಮ್ಗೆ ಅಷ್ಟು ಟ್ರೈನಿಂಗ್ ಕೊಟ್ಟ ಮತ್ತೆ ಯಾಕೆ ನಾವು ಮಾಡ್ತಾ ಇದ್ದೇವೆ ಸ್ವಾಮಿ. ಹೇಳಿಲ್ಲ ನಾನು ಆ್ಯಪಿನ ಬಗ್ಗೆ ನಾನು ನಿಮಗೆ ನನ್ನ ಕ್ವಶನ್ ಅನ್ನ ಪೂರ್ತಿ ನೀವು ಓದಿದಾಗ ನಿಮಗೆ ಅರ್ಥ ಆಗ್ತದೆ. ಅವರು ಹೇಳಿದಷ್ಟು ಅವರ ಅಷ್ಟು ಅವರು ಭಯ ಹುಟ್ಟಿಸಿದ್ರು ನೀವು ಹೇಳಿದ್ರಿ. ಈಗ ನೀವು ಜನ ಹೇಗೆ ಮತ್ತೆ ಜನರಿಗೆ ಭಯ ಹುಟ್ಟಿಸಿದ್ರಿ?
ಅಲ್ಲ ಅದೊಂದು ಮಾಡ್ತಿದ್ರೆ ಹೇಳಿ. ಅದೊಂದು ಪ್ರಕ್ರಿಯೆ, ಒಂದು ಸಬ್ಜೆಕ್ಟ್ ಆಯ್ತಾ, ಒಂದು ಹಂತ ಆಯ್ತಾ. ಭಯ ಹುಟ್ಟಿಸುವುದು ತನ್ನ ತಾನೇ ನಾನು ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಡೋದಾಗೆ BLOಗಳಾಗಿ ಸರಿಯಾಗಿ ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ತಲುಪದಾಗೆ ಅವ್ರಿಗೆ ಗೊತ್ತಾಗುವಂತ ಒಂದು ಪ್ರಕ್ರಿಯೆ. ಅದು ಈಗ ಇದರಲ್ಲಿ ಇಲ್ಲ, ಅದು ಬೇರೆನೆ ಅವ್ರದ್ದು ಒಂದು ವ್ಯವಸ್ಥೆ. ಈಗ ತಾರ್ಕಿಕ ವ್ಯತ್ಯಾಸಗಳು ಅಂತ ತರ್ತಾರೆ, ಅದನ್ನು ನಮಗೆ ನಿಲ್ಲಿಸ್ಲಿಕ್ಕಾಗ್ತದ? ಹಾ, ಕರಡು ಪಟ್ಟಿ ಬರುವಾಗಲೇ ನಮಗೆ ಗೊತ್ತಾಗುದಲ್ಲ, ಗೊತ್ತಾಗುದು. ಹಾಗೆ ಏನ್ ಮಾಡುದು? ನಾನು ಇದಕ್ಕೆಲ್ಲ ಉತ್ತರ ನಿಮ್ಮ ಅಲ್ಲಲ್ಲ ಸಂಶೋಧನೆ, ನಾನು ಇವತ್ತು ನಿಮಗೆ ಯಾವುದೇ ಉತ್ತರ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ. ನೀವು ಹೇಳಿದಕ್ಕೆ ನಾಡ್ದು ಕರಡು ಅಂತಿಮ ಪಟ್ಟಿ ಪ್ರಕಟ ಆದ ನಂತರ ನಾನು ಪ್ರೆಸ್ ಮಾಡಿ ನಿಮ್ಮ ಉತ್ತರಕ್ಕೆ ಆ ಪತ್ರಿಕೆ ಅದರಲ್ಲಿ ಎಷ್ಟು ಡಿಲೀಟ್ ಆಗಿದೆ ಹೇಳ್ತೇನೆ. ಇದರಲ್ಲಿ ಮುಗಿಯುವುದಿಲ್ಲಲ್ಲ. ಬಾಗಿಲಾಗಿ ಹೋಗ್ತಾರೆ, ಸರಿ ಪಾಪ ಅವ್ರಿಗೆ ಈಗ ನೀವು ಸ್ಟೇಟ್ಮೆಂಟ್ ಓದಿದ್ರೆ ಅದಕ್ಕೆ ಬದಲಾಗಿ ನೀವು ನಿಮ್ಮ ಫೀಲ್ಡ್ ಅಲ್ಲಿ ಕಾರ್ಯಕರ್ತರು ಹೇಗಿದ್ರು, ಅವ್ರು ಬಾಗಿಲಾಗ್ತದೆ, ಯಾರಿದ್ದಾರೆ ಅವರನ್ನ ಅಲ್ಲಿ ಖರ್ಚು ಮಾಡೋದು ಮಾಡಬಹುದು. ಅಲ್ಲ, ಅದು ನಾವು ಶತ ಪ್ರಯತ್ನ ಮಾಡ್ತಿದ್ದೇವೆ. ಎಷ್ಟಾದರೂ ನಾನೊಂದು ಹೇಳ್ತೇನೆ, ಎಷ್ಟಾದರೂ ಈ ವ್ಯವಸ್ಥೆಯಲ್ಲಿ ಅಷ್ಟೇ ಜನರು ಕೂಡ ಅದಕ್ಕೆ ಅವೇರ್ನೆಸ್ ಆಗಬೇಕು. ನೀವು ಹೇಳಿದ ಕೂಡಲೇ ಅವರು ರೆಡಿ ಇರ್ತಾರ ಮಾಡ್ಲಿಕ್ಕೆ. ನೀವು ನಂಬಲಿಕ್ಕಿಲ್ಲ, ಕೆಲವರ ಬಗ್ಗೆ ಬೆಂದಲ ಬೈತಾರೆ. ನಾನು ಆಫ್ ದಿ ರೆಕಾರ್ಡ್ ಹೇಳೋದು, ಅದು ನಿಮ್ಮ ಊಟಿಗೆ ಬೇಕಾಗಿ ಮಾಡುದು ಅಂತ ಹೇಳ್ತಾರೆ. ಜನರಿಗೆ ಇನ್ನೂ ಅವೇರ್ನೆಸ್ ಹೋಗಿಲ್ಲ, ಅದಕ್ಕೆ ಜನರಿಗೆ ಅವೇರ್ನೆಸ್ ಕೊಡಬೇಕು ಅಂತ ಹೇಳಿ. ನಿಮ್ಮ ಮತ ಹಾಕ ಕಲ್ಕೊಳ್ತೀರಿ, ನಿಮ್ಮ ಇದು ಕಲ್ಕೊಳ್ತೀರಿ. ನಾವು ಹೇಳಿದಾಗ ನಮ್ಮ ಲಾಭಕ್ಕಾಗಿ ಅಂತ ತಿಳ್ಕೊಂಡಿದ್ದಾರೆ ಕೆಲವರು, ಅಂತ ಪರ್ಸೆಂಟ್ ಜನ ಇದ್ದಾರೆ. ಅರ್ಥ ಆಯ್ತಾ? ನನ್ನ ಈಗಿನ ಪ್ರೋಸೆಸ್ ಪ್ರಕಾರ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದ 50,000 ವೋಟನ್ನು ಕನಿಷ್ಠ ಡಿಲೀಟ್ ಮಾಡ್ತಾರೆ. ಮತ್ತೆ ನಾನು ಪ್ರಶ್ನೆ ಮಾಡ್ತೇನೆ, ಅದೇ ಅದನ್ನ ನಾನು ತೋರಿಸ್ತೇನೆ. ನೀವು ಡಿಲೀಟ್ ಆಗಲಿ ತೋರಿಸ್ತೇನೆ. ನಮಗೆ ಬಂದ ಇಡೀ ಅಂಕಿಅಂಶ ಪ್ರಕಾರ 10 ಮತದಾರರ ಡಿಲೀಟ್ ಆದಾಗ ಅದರಲ್ಲಿ 3 BJP ಹೋಗ್ತದೆ, 7 ಕಾಂಗ್ರೆಸ್ ಹೋಗ್ತದೆ. ಇದಕ್ಕೆ ಬಾರಿ ಸ್ಟಡಿ ಮಾಡಿದ ಜನ ನಮ್ಗೆ ಅಂಕಿಅಂಶ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಜಾಗೃತ ಕರ್ನಾಟಕ ಅನ್ನೋ ಸಂಸ್ಥೆ ಬೇಕಷ್ಟು ಸ್ಟಡಿ ಮಾಡಿದೆ ಅದರ ಬಗ್ಗೆ. ವೆಸ್ಟ್ ಬೆಂಗಾಲಿಂದ ಮಾಡಿದರೆ 10 ಮತವನ್ನ ಡಿಲೀಟ್ ಆದಾಗ ಅದರಲ್ಲಿ 3 BJP ಹೋಗ್ತದೆ, 7 ಕಾಂಗ್ರೆಸ್ ಹೋಗ್ತದೆ. ರಾಹುಲ್ ಗಾಂಧಿ ಬಿಹಾರದಲ್ಲಿ ಸ್ಟಾರ್ಟ್ ಮಾಡಿದೆ ಅವರು ದೊಡ್ಡ ಕೇಳ್ಬೇಕಲ್ಲ. ಜ್ಞಾನೇಶ್ ಕುಮಾರ್ರನ್ನ ಕೂರಿಸುವಾಗಲೇ ಅವರಿಗೆ ಯಾವುದೇ ಭದ್ರತೆ ಕೊಟ್ಟು, ನೀವು ಸಾಯುವವರೆಗೆ ನಿಮ್ಮ ಯಾವುದೇ ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮಲ್ಲಿ ಕ್ರಿಮಿನಲ್ ಕೇಸ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಕೊಟ್ಟ ನಂತರ ಅದಕ್ಕೆ ಮೊದಲು ರಾಕೇಶ್ ಕುಮಾರ್ ಇದ್ದವರಿಗೆ ಯಾಕೆ HDFC ಚೇರ್ಮನ್ ಮಾಡಿದ್ರಮ್ಮ ನೀವು? ರಾಹುಲ್ ಗಾಂಧಿ ಮಾಡಿದಷ್ಟು ದೊಡ್ಡ ಹೋರಾಟ ಬಿಹಾರದಲ್ಲಿ ಏನಾಯ್ತು? ಇಲ್ಲಿ ಪ್ರಾರಂಭ ಮಾಡಿದೆ ಯಾರು ಸ್ವಾಮಿ? ರಾಹುಲ್ ಗಾಂಧಿ ನೋಡಿ ಎಲ್ಲ ವೀಕ್ ಎಲ್ಲ ಸಂಕಟ ನಾವು ಜೋರಿದ್ದೇವೆ. ವ್ಯವಸ್ಥೆ ಅಂತ ಮಾಡ್ತೀರಿ ನೀವು, ಸಿಸ್ಟಮ್ ಅನ್ನು ಸರಿ ಮಾಡ್ಲಿಕ್ಕೆ ನಮಗೆ ಆಗ್ತದ? ನೀವು ರೈತ ಸಂಘದವರು ಬಂದು 1 ವರ್ಷ ಅಲ್ಲಿ ಪ್ರತಿಭಟನೆ ಮಾಡಿದಾಗ ಆ ಭಾಗಕ್ಕೆ ನೀವು ನಾನು ಹೇಳುವಂತದ್ದು, ಈ ಕೇಂದ್ರ ಸರ್ಕಾರ ಈ BJPಯವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಯಾವುದೇ ಪ್ರತಿಭಟನಾಕಾರರನ್ನ ಪ್ರತಿಭಟನೆಯನ್ನ ಹತ್ತಿಕ್ಕುವಂಥದ್ದು, ಪ್ರತಿಭಟನೆ ಮಾಡಬಾರದು ದೃಷ್ಟಿಯಲ್ಲಿ ಮಾಡುವಂಥದ್ದು. ಅರ್ಥ ಆಯ್ತಾ? ಆ ರೀತಿ ಎಲ್ಲ ನಮ್ಮಲ್ಲಿ ಉದಾಹರಣೆ ಇದ್ದಾಗ ನೀವು ನನ್ನಲ್ಲಿ ಪ್ರಶ್ನೆ ಕೇಳಿದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಈ ರೀತಿ ಎಲ್ಲ ವಿಚಾರಗಳಲ್ಲಿ ಅವರು ಮಾಡ್ತಾ ಇದ್ದಾಗ ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲದೆ ಮಾಡ್ತಾ ಇರುವಾಗ, ಇವತ್ತು ಯಾವುದೇ ಒಂದು ಪ್ರತಿಭಟನೆ ಮಾಡುವವರ ಎಷ್ಟು ಮಾಧ್ಯಮದವರ ಮೇಲೆ ಕೇಸ್ ಆಯಿತು, ಎಷ್ಟು ಮಾಧ್ಯಮದವರ ಒಳಗೆ ಹಾಕಿದ್ರು. ಮಾಧ್ಯಮ ಸ್ವಾತಂತ್ರ್ಯ ಇದೆಯಾ? ಎಮರ್ಜೆನ್ಸಿಯಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಇಲ್ಲದೆ ದೊಡ್ಡ ಹೋರಾಟ ಮಾಡಿದಂತ ಒಂದು ಸಮೂಹ ನಮ್ಮ ಮಾಧ್ಯಮ. ಇವತ್ತು ಎಷ್ಟು ಮಾಧ್ಯಮದವರಿಗೆ ಕಡಿಮೆ ಹಾಕಿದ್ರೆ ಯಾಕೆ ಇವತ್ತು ಅವರನ್ನು ಹೊಗಳುವಂತ ಕೆಲವು ಮಾಧ್ಯಮ ಮಾಡ್ತದೆ ಬದುಕಲಿಕ್ಕೆ ಬೇಕಾಗಿ. ನೀವು NDTVಯನ್ನು ಯಾವ ತರ ಬಂದ್ ಮಾಡಿದ್ರಿ, ಯಾವ ಟಿವಿಯನ್ನ ಯಾವ ರೀತಿ ಬಂದ್ ಮಾಡಿದ್ರೆ? ಅದು ನೀವು ಪ್ರಶ್ನೆ ಅಂತ ಕೇಳೋದು, ದೇಶದ ವಿಚಾರ ಗೊತ್ತಿಲ್ಲದಾಗೆ ನೀವು ಕೇಳ್ತೀರಿ. ದೇಶದಲ್ಲಿ ಈ ತರ ಆಗುವಾಗ, ರೈತ ಸಂಘದ ದೊಡ್ಡ ಸಂಘಟನೆ ಮಾಡುವಾಗ 700 ಜನ ಸತ್ರು ಕೂಡ ತಿರುಗಿ ಲಾಸ್ಟ್ ಸುಪ್ರೀಂ ಕೋರ್ಟ್ ತೆಗಿಬೇಕಂತ ಹೇಳಿದ್ರು. ಯಾವುದಕ್ಕೆ ಅದನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದ್ರು, ತೆಕ್ಕೊಂಡು ಮತ್ತೆ ಲಾಸ್ಟಿಗೆ ಆಗುದಿಲ್ಲ ಅಂತ ಆಯ್ತು ಒಂದು ಹಂತದಲ್ಲಿ. ಈಗ NRC ಯಾಕೆ ತೆಕ್ಕೊಂಡ್ರು ಅವರು ವಾಪಸ್ಸು? ದೊಡ್ಡ ಹೋರಾಟದಲ್ಲಿ ಹೋರಾಟ ಮಾಡುದಿಲ್ಲ ಅಂತಲ್ಲ. ಈಗೇನೆ ನಿನ್ನ ಓಟು ಗೋಪುನ ಮರ ಈ ಬಲ ಅಂತಲೇ ಯಾರು ಬರುದಿಲ್ಲ. ಓಟು ಹೋದಾಗ ಗೊತ್ತಾಗ್ತದೆ ಅವರಿಗೆ. ಆ ಓಟು ಹೋಗಬಾರ್ದು ನಾವು ಕಾಯ್ತಾ ಇದ್ದೇವೆ. ನಾನು ಇಲ್ಲಿ ಕೇಳಿ ಪ್ರದೀಪ್, ಪುತ್ತೂರಿನ ತಾಲೂಕಿನ ಈ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನಾನು ಅವೇರ್ನೆಸ್ ಪ್ರೋಗ್ರಾಮ್ ಸೊಸೈಟಿಯಲ್ಲಿ ಪಕ್ಷಾತೀತವಾಗಿ ಸೋಮವಾರ ಮಾಡ್ತಾ ಇದ್ದೇನೆ. SIR ಬಗ್ಗೆ
ಮಾಹಿತಿ ಶಿಬಿರ ನಾನು ನನ್ನ ಕೋಆಪರೇಟಿವ್ ಸೊಸೈಟಿಯಲ್ಲಿ ನನ್ನ 3 ಗ್ರಾಮದ ಅಲ್ಲ ಅಲ್ಲ ಕೇಳಿ 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 ನಾನು ಹೇಳುದು ಕೇಳಿ. ನಾನು SIRದು ಮಾಹಿತಿ ಶಿಬಿರ ಮಾಡ್ತೇನೆ. ನಾನು ನನ್ನ ಆಫೀಸಿಂದ ನನ್ನ ಸಿಬ್ಬಂದಿಗಳ ಮೂಲಕ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ಸಹಾಯ ಮಾಡೋದು, ಡೆಸ್ಕ್ ಹೆಲ್ಪ್ ಡೆಸ್ಕ್ ಮಾಡ್ತಾರೆ. ಅವ್ರು ನೋಟಿಸ್ ಕೊಟ್ಟು ಬಂದು ಬನ್ನಿ, ಹೆಲ್ಪ್ ಡೆಸ್ಕ್ ಮಾಡೋದು ಪ್ರಾಜೆಕ್ಟ್ ಪಕ್ಷಾತೀತವಾಗಿ ಎಲ್ಲರಿಗೂ. ಸೋಮವಾರ ನಂದು ಕಾರ್ಯಕ್ರಮ ಇದೆ, ಮಾಡ್ಬೋದಲ್ಲ, ಬಿಜೆಪಿ ಅವರು ಮಾಡ್ಬೋದಲ್ಲ, ಅವರು ಮಾಡ್ಬೋದಲ್ಲ, ಅದು ಅರ್ಥ ಬರ್ತದೆ. ಅವೇರ್ನೆಸ್ ಮಾಡ್ಲಿ, ಅವರ ಓಟು ಹೋಗೋದಾಗೆ ನೋಡ್ಲಿ, ಅಲ್ಲ ಬಡವರದ ಓಟನ್ನು ಹೋಗೋದಾಗೆ ಅವ್ರಿಗೆ ಗೊತ್ತುಂಟು. ನೀವು ಮೊದಲು ನಿಮ್ಮ ಓಟು ಉಳಿತ ನೋಡಿ. ಒಂದು ನಿಮಿಷ ರವೀಂದ್ರ ಒಂದು ಈಗ ನೀವು ಇಷ್ಟು ಕೇಳಿದ್ರಲ್ಲ, ನಾನೊಂದೇ ಹೇಳ್ತೇನೆ ನೋಡಿ. ನಾವಿವತ್ತು ಹೇಳಿರುವಂತದ್ದು ಚುನಾವಣಾ ಆಯೋಗ ಮಾಡಿರುವಂತ ಗೊಂದಲದ ಬಗ್ಗೆ. ಯಾಕೆ ನೀವು ಪ್ರೆಸ್ ಕ್ಲಬ್ಬಿನವರೇ ಆ ಗೊಂದಲಗಳ ಬಗ್ಗೆ ಕ್ವಶನ್ ಮಾಡಬಾರದು ಚುನಾವಣಾ ಆಯೋಗವನ್ನು? ನೀವೊಂದು ಶಕ್ತಿ ಅಲ್ವಾ, ನಮ್ಮ ದೇಶದ 4ನೇ ಶಕ್ತಿ ನೀವೇ ಯಾಕೆ ಅದನ್ನ ಈ ಎಲ್ಲಾ ಗೊಂದಲಗಳು ಇದೆ ಅಂತ ಹೇಳುದನ್ನ ನಾವು ಫೀಲ್ಡಿಗೆ ಹೋದವರು ಅದನ್ನ ತಿಳ್ಕೊಂಡು ಇವತ್ತು ನಿಮ್ಮ ಗಣನೆಗೆ ತಂದಿದ್ದೇವೆ. ಪ್ರೆಸ್ಸಿನ ನೀವು ಪಬ್ಲಿಷ್ ಅಲ್ಲ, ನೀವು ಅಲ್ಲಿ ಕ್ವಶನ್ ಮಾಡಿ ಅಂತ ಹೇಳುದು. ಇಡೀ ರಾಜ್ಯ ಕ್ವಶನ್ ಮಾಡ್ಲಿಕ್ಕೆ ಆಗಲ್ಲ. ನೀವೀಗ ಹೌದು, ಅಲ್ಲಲ್ಲ ಕರಡು ಪ್ರತಿ ಫೈನಲ್ ಅಲ್ಲ, ಅಲ್ಲಿ ನೋಟಿಸ್ ಬರ್ತದೆ ಈ ತಾರ್ಕಿಕ ವ್ಯತ್ಯಾಸ. ಅಲ್ಲಿ ಆಕ್ಷೇಪಗಳು ಅಥವಾ ಹಕ್ಕನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಯಾವಾಗ? ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರ ಒಳಗೆ. ಇದನ್ನು ನೋಡ್ಬೋದಲ್ಲ, ಯಾರ್ಯಾರ ಹೆಸರು ಹೋಗಿದೆ ನೋಡ್ಲಿಕ್ಕೆ ಅವಕಾಶ ಇದೆಯಲ್ಲ, ಸೇರ್ಪಡೆಗೆ ಕೂಡ ಅವಕಾಶ ಅಲ್ಲ ನಿಶಾಂತ್, ನಾನು ಹೇಳುವಂತದ್ದು ಸೇರ್ಪಡೆಗೆ ಕೂಡ ಅವಕಾಶ ಇದೆಯಲ್ಲ, ಅಲ್ಲಲ್ಲ ನಾನು ಹೇಳ ಪ್ರಸ್ತಾವನೆಗೆ ಅವಕಾಶ ಇದೆಯಲ್ಲ, ಹಕ್ಕು ಮತ್ತು ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಧಿ. ನೀವು ವೆಸ್ಟ್ ಬಂಗಾಲ್ನಲ್ಲಿ 90 ಲಕ್ಷ ಜನರು ರಿಲೇಟ್ ಆದಾಗ 27 ಲಕ್ಷದವರು ಇವತ್ತು ಆಕ್ಷೇಪ, 90 ಲಕ್ಷ ಹೆಚ್ಚಿನವರು ಆಕ್ಷೇಪ ಕೊಟ್ಟಿದ್ದಾರೆ. 27 ಲಕ್ಷ ಜನರು ಟ್ರಿಬ್ಯುನಲ್ಗೆ ಹೋಗಿದ್ದಾರೆ. ಅಲ್ಲಿಂದ ನಾನು ಇವತ್ತು ನಾನು ದೇಶದ ವಿಚಾರವನ್ನು ನಾನು ಮಾತಾಡಲಿಕ್ಕೋದಿಲ್ಲ. ಅದನ್ನು ಟ್ರಿಬ್ಯುನಲ್ ಒಬ್ಬ ರಿಸೈನ್ ಮಾಡಿದ ಜಡ್ಜು ಹೇಳ್ತಾರಂತೆ, ಅದಕ್ಕೆ ರಿಸೈನ್ ಮಾಡಿದ್ರು ಒಬ್ಬರು ಜಡ್ಜ್ ವೆಸ್ಟ್ ಬೆಂಗಾಲಲ್ಲಿ. ಅವರು ಹೇಳ್ತಾರಂತೆ ಇದನ್ನು ಇತ್ಯರ್ಥ ಮಾಡಲು 25 ವರ್ಷ ಬೇಕು. ಎಲ್ಲ ನಿಮ್ಮ ಪ್ರಕ್ರಿಯೆಯಲ್ಲಿ ಉಂಟು ಸ್ವಾಮಿ. ನೀವು ಮತ್ತೆ ನಾಡ್ದು ನೀವು ಅದನ್ನ ಡಾಕ್ಯುಮೆಂಟ್ ಕೊಡುವಾಗ ನಾನು ಇಲ್ಲಿ ಹೇಳುದಿಲ್ಲ. 87 ಮೊದಲು ಹುಟ್ಟಿದವರಿಗೆ ಏನು ಡಾಕ್ಯುಮೆಂಟು, 87 2004 ಒಳಗೆ ಹುಟ್ಟಿದವರಿಗೆ ಡಾಕ್ಯುಮೆಂಟ್ ಏನು ಕೊಡಬೇಕು, 2004ರಿಂದ ನಿಮ್ಮ ನಂತರ ಹುಟ್ಟಿದವರಿಗೆ ಏನು ಡಾಕ್ಯುಮೆಂಟ್ ಕೊಡಬೇಕು. ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ಸ್ಪೆಲ್ಲಿಂಗ್ ಇರಬಾರ್ದು. ನಾನು ಹೇಳ್ತೇನೆ, ನಿಮ್ಮ ಸ್ಕೂಲ್ ಸರ್ಟಿಫಿಕೇಟಿಗೂ ನಿಮ್ಮ ಬರ್ತ್ ಸರ್ಟಿಫಿಕೇಟಿಗೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ವಾ? ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ, ಈ ಪುತ್ತೂರಿನ ಎಷ್ಟು ಜನರಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಎಂಟ್ರಿ ಇಲ್ಲ? ಎಷ್ಟು ಜನರ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಸರಿ ಇದೆಯಾ? ಇಲ್ಲ. 100ರಲ್ಲಿ 80% ಜನರದ ಬರ್ತ್ ಸರ್ಟಿಫಿಕೇಟ್ ಸರಿ ಇಲ್ಲ. ನನ್ನ ಬರ್ತ್ ಸರ್ಟಿಫಿಕೇಟ್ ಹುಡುಕಿ ಸಾಕಾಯ್ತು, ನನ್ನ ಬರ್ತೆ ಎಂಟ್ರಿ ಇಲ್ಲ ಅಲ್ಲಿ. ನಿಮ್ದುಂಟ ನೋಡಿ, ಸಂಶೋಧನೆ ಅಂತಲ್ಲಿ ಉಂಟಾ? ಅದು ಬರ್ತದಾರ್ರಿ. ನಾನು ಇವತ್ತೆಲ್ಲ ಎಲ್ಲಿಗೆ ಹೋದ್ರೆ ಆಗುದಿಲ್ಲ. ಇದು ಯಾಕೆ ಮಾಡ್ತಾ ಇದ್ದಾರೆ, ಆನಂತರ ಏನಾಗ್ತದೆ ಹೇಳ್ತಾನೆ. ಆಯ್ತು, ಥ್ಯಾಂಕ್ಸ್.